ಆರ್ಭಟದ ಮಧ್ಯೆಯೂ ಕೂಡ ಫುಡ್ ಸ್ಟಾಲ್ಗಳು ಇವತ್ತಿಗೂ ಈ ಕ್ಷಣಕ್ಕೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನವನ್ನ ಕಂಡಿದೆ ಅಂತ ಹೇಳುತ್ತಾ, ಈ 50 ಸ್ಟಾಲ್ಗಳು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಫುಡ್ ಅನ್ನ ಪುತ್ತೂರಿನ ಮಹಾಜನತೆಗೆ ನೀಡಿದ ಪರಿಣಾಮವಾಗಿ ಇದನ್ನು ಒಂದು ಕಾಂಪಿಟಿಷನ್ ರೂಪದಲ್ಲಿ, ಸ್ಪರ್ಧೆಯ ರೂಪದಲ್ಲಿ ಕಂಡು ವಿಜೇತ 50 ಸ್ಟಾಲಿನಲ್ಲಿ 3 ಸ್ಟಾಲ್ಗಳಿಗೆ ಬಹುಮಾನವನ್ನ ನೀಡುವಂತ ಕಾರ್ಯಕ್ರಮ ಇದೀಗ ವೇದಿಕೆಯಲ್ಲಿ ಸಾಗಿ ಬರುತ್ತೆ. ಪುತ್ತೂರದ ಪಿಲಿಗೊಬ್ಬು ಸೀಸನ್ 2ರ ಫುಡ್ ಫೆಸ್ಟಿನ ಪ್ರಯುಕ್ತ ಹಮ್ಮಿಕೊಂಡಿರುವ 50 ಸ್ಟಾಲ್ಗಳ ಕಾಂಪಿಟಿಷನ್ ಹೇಗೆ ನಡೆದಿತ್ತು ಅನ್ನುವುದನ್ನ ಲೆಕ್ಕ ಹಾಕಿದ್ರೆ ಸ್ವಚ್ಛತೆ, ಸಭ್ಯತೆ, ಐಟಂ ಪ್ರಸ್ತುತಿ ಮತ್ತು ಸ್ಟಾಲ್ ಡಿಸೈನ್ ಹಾಗೂ ಜನಾಭಿಪ್ರಾಯ ಈ ಒಟ್ಟು 5 ಅಂಶಗಳನ್ನ ಕ್ರೋಢೀಕರಿಸಿ ಅಂತಿಮವಾಗಿ ಜನಾಭಿಪ್ರಾಯವನ್ನ ಕೂಡ ಪಡೆಕೊಂಡು ಅತ್ಯಂತ ಉತ್ತಮ ರೀತಿಯಲ್ಲಿ ಈ ವಿಜೇತರನ್ನ ಆಯ್ಕೆ ಮಾಡಿದ್ದಾರೆ. ಯಂಗ್ ಯೂಟ್ಯೂಬರ್ ಆಗಿರತಕ್ಕಂಥ ಪ್ರಣವ್ ಭಟ್ ಮತ್ತು ದೀಪಾಶ್ರೀ ಇಬ್ಬರನ್ನ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತ ಪ್ರಣವ್ ಭಟ್ ಮತ್ತು ಕುಮಾರಿ ದೀಪಾಶ್ರೀ ಅವರು ನಿನ್ನೆ ಫುಡ್ ಫೆಸ್ಟ್ ಉದ್ಘಾಟನೆಗೊಂಡ ಕ್ಷಣದಿಂದ ಈ ಕ್ಷಣದವರೆಗೂ ಕೂಡ ಎಲ್ಲ ಸ್ಟಾಲ್ಗಳಿಗೂ ಕೂಡ ಸುತ್ತಿ ಸ್ವತಃ ರುಚಿಯನ್ನ ಸವಿದು ತದನಂತರ ಜನಾಭಿಪ್ರಾಯವನ್ನ ಕೂಡ ಸಂಗ್ರಹ ಮಾಡಿದ ನಂತರ ಸ್ವಚ್ಛತೆ, ಸಭ್ಯತೆ, ಐಟಂ ಪ್ರಸ್ತುತಿ, ಸ್ಟಾಲ್ ಡಿಸೈನ್ ಮತ್ತು ಜನಾಭಿಪ್ರಾಯದ ಒಟ್ಟು 6 ಅಂಶಗಳನ್ನ ಒಟ್ಟು ಸೇರಿಸಿಕೊಂಡು ಅಂಕಗಳನ್ನ ಕ್ರೋಢೀಕರಿಸಿ 5 ಅಂಶಗಳನ್ನ ಕ್ರೋಢೀಕರಿಸಿ ಇದೀಗ ಅಂತಿಮ ಫಲಿತಾಂಶವನ್ನ ನಮ್ಮ ಕೈಗೆ ಕೊಟ್ಟಿದ್ದಾರೆ. ಪ್ರಣವ್ ಭಟ್ ಯಂಗ್ ಯೂಟ್ಯೂಬರ್, ಅದೇ ರೀತಿ ದೀಪಾಶ್ರೀ ಇವರಿಗೆಲ್ಲ ಪ್ರೇಕ್ಷಕ ಬಂಧುಗಳು ಒಂದು ಕೈ ಚಪ್ಪಾಳೆಯ ಅಭಿನಂದನೆಗಳನ್ನ ಸಮರ್ಪಿಸಬೇಕು ಅನ್ನುವ ಕೋರಿಕೆಯ ಮೇರೆಗೆ ವಿಜಯ ಸಾಮ್ರಾಟ್ ಬಳಗದ ವತಿಯಿಂದ ತಮಗೆ ಅಭಿನಂದನೆಗಳನ್ನ ಸಮರ್ಪಿಸುತ್ತಿದ್ದೇವೆ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಈ 50 ಸ್ಟಾಲುಗಳ ಜನಾಭಿಪ್ರಾಯದ ಕ್ರೋಢೀಕೃತ ವರದಿಯ ನಂತರ ಫಲಿತಾಂಶ ನಮ್ಮ ಕೈಗೆ ಬಂದಿದೆ. ವಿಜೇತರಿಗೆ ಬಹುಮಾನವನ್ನ ನೀಡುವಂತಹ ಕ್ಷಣ ಇದಾಗಿದೆ. ಶ್ರೀಯುತ ಸಹಜ್ರಯವರ ನೇತೃತ್ವದಲ್ಲಿ ವಿಜೇತ 3 ತಂಡಗಳಿಗೆ ಇದೀಗ ಬಹುಮಾನ ಘೋಷಣೆ ಆಗತ್ತೆ. 5 ಅಂಶಗಳು 50 ಅಂಕ. ಯಾವುದೇ ಹಬ್ಬಕ್ಕಿಂತ ಕಡಿಮೆ ಇಲ್ಲ. ನಮ್ಮ ಪುತ್ತೂರದ ಪಿಲಿಗೊಬ್ಬು ಹಬ್ಬ ಆಗ್ಬೇಕಂತ ತಳಿಯು ತೋರಣ ಕಟ್ಟಬೇಕು, ಡೆಕೋರೇಷನ್ ಆಗ್ಬೇಕು. ಸಾಯಿರಾಮ್, ಥ್ಯಾಂಕ್ ಯು ಸೋ ಮಚ್. ಅನಂತ ಅನಂತ ಕೃತಜ್ಞತೆಗಳು. ಅದರ ಜೊತೆಗೆ ಸ್ವಚ್ಛತೆಯ ಸಿಬ್ಬಂದಿಗಳಿಗೆ ನಾವು ನಮ್ಮ ಕೈಯನ್ನ ಸೇರಿಸಿ ಜೋರಾದ ಚಪ್ಪಾಳಿನ ತಟ್ಟಬೇಕು. ವೇದಿಕೆಯ ಸ್ವಚ್ಛತೆ ಆಗಿರ್ಬೋದು, ಇಡೀ ಗದ್ದೆಯ ಸ್ವಚ್ಛತೆ ಆಗಿರ್ಬೋದು. ಕಳೆದ ವರ್ಷವೂ ಕೂಡ ಮರು ದಿವಸ ಇಲ್ಲಿ 1 ಲಕ್ಷ ಜನ ಸೇರಿದಂತಹ ಕುರುಹುಗಳು ಯಾವುದೇ ಇಲ್ಲ. ಇಲ್ಲಿರುವಂತಹ ಎಲ್ಲ ಸ್ಟಾಲ್ಗಳ ಸ್ವಚ್ಛತೆಯನ್ನ ಇವತ್ತು ರಾತ್ರಿಯೇ ಮುಗಿಸಿ ನಾಳೆ ಬೆಳಗ್ಗೆಗೆ ಪುತ್ತೂರಿನ ದೇವರ ಗದ್ದೆ ಮತ್ತೆ ಸಿದ್ಧವಾಗುತ್ತೆ. ಸ್ವಚ್ಛತಾ ಸಿಬ್ಬಂದಿಗಳಿಗೆ ಒಂದ್ಸಲ ಜೋರಾದ ಚಪ್ಪಾಳ. ದಿಸ್ ಕ್ಲಾಪ್ಸ್ ಟು. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಅತಿಥಿಗಳಿಗೆ, ಸೆಲೆಬ್ರಿಟಿಗಳಿಗೆ ಸ್ಮರಣಿಕೆಯನ್ನ ಕ್ಲಬ್ದ ಸಮಯದಲ್ಲಿ ಬೆಳಿಗ್ಗೆಯಿಂದ ಇದುವರೆಗೆ ತಂದುಕೊಟ್ಟಿರ್ತಕ್ಕಂತಹ ಮೇಘಾ ಅಶ್ವಿನಿ ಧನ್ಯ. ಸೊ ಧನ್ಯತೆಯಿಂದ ಜೋರಾದ ಚಪ್ಪಾಳೆಯೊಂದಿಗೆ 3 ಜನಕ್ಕೂ ಕೂಡ ದೊಡ್ಡ ಕೈ ಚಪ್ಪಾಳೆಯ ಧನ್ಯವಾದವನ್ನ ಸಲ್ಲಿಸಿಕೊಳ್ಳಬೇಕು. ಥ್ಯಾಂಕ್ ಯು ನಿಮಗೂ. ವೇಗಾ ಪ್ರಮೋಷನ್ ಸಂಸ್ಥೆಗೆ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವು ಎಲ್ಲ ವಿಜೇತರನ್ನ ವೇದಿಕೆಗೆ ಸ್ವಾಗತಿಸಿದ್ದೇವೆ. ಆ ವಿಜೇತರು ಕುಣಿದುಕೊಂಡು ವೇದಿಕೆಗೆ ಬರಬೇಕಾದ್ರೆ ನಮ್ಮ BS ಬ್ಯಾಂಡ್ ಬೇಕೇ ಬೇಕು. BS ಬ್ಯಾಂಡ್ ಒಂದ್ಸಲ ಜೋರಾದ ಚಪ್ಪಾಳೆ. ಹಾಗೇನೆ ಸಂಪೂರ್ಣವಾಗಿರುವಂತಹ ಛಾಯಾಗ್ರಹಣದ ವ್ಯವಸ್ಥೆಯನ್ನ ಬೆಳಿಗ್ಗೆಯಿಂದ ಇದುವರೆಗೆ ಮಾಡಿಕೊಟ್ಟಿರ್ತಕ್ಕಂತಹ
ಅರುಣ್ ಕುಮಾರ್, ನಿಮಗೂ ಕೂಡ ನಿಮ್ಮ ತಂಡಕ್ಕೂ ಕೂಡ ವಿಶೇಷವಾದ ಪ್ರೀತಿಯ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಅದರ ಜೊತೆಗೆ ಹಲವಾರು ಛಾಯಾಗ್ರಾಹಕರು ಬೇರೆ ಬೇರೆ ಊರಿನಿಂದ ಪುತ್ತೂರಿನವರೆಗೆ ಬರ್ತಾರೆ ಅಂತ ಆದ್ರೆ ಅದು ಈ ವೇದಿಕೆಯ ಒಂದು ಘನತೆ, ಗಾಂಭೀರ್ಯ. ಆದ್ರೆ ಅವರು ಬಂದು ಇಲ್ಲಿ ತೆಗೆದಂತಹ ಚಿತ್ರಗಳೇನಿದೆ ಅದು ನಾಳೆ ಎಲ್ಲ ಕಡೆ ರಾರಾಜಿಸಲಿಕ್ಕಿದೆ. ಹಾಗಾಗಿ ಎಲ್ಲಾ ಫೋಟೋಗ್ರಾಫರ್ಸ್, ವಿಡಿಯೋಗ್ರಾಫರ್ಸ್ ಗಳಿಗೆ ಒಂದು ಸಲ ಜೋರಾದ ಚಪ್ಪಾಳೆ ಬರಬೇಕು. ನಮ್ಮ ಕಾರ್ಯಕ್ರಮ ನೆನಪಲ್ಲಿ ಉಳಿಯುವುದು ಅವರಿಂದ ಮಾತ್ರ. ಹಾಗೆಯೇ ಸಂಪೂರ್ಣವಾದ ನೇರ ಪ್ರಸಾರದ ಬಗ್ಗೆ ಕೂಡ ಮಾತಾಡಿದ್ರು. ಅದರ ಹಿಂದೆ ದುಡಿದಿರುವಂತಹ ಕೈಗಳು, ಅಂದ್ರೆ ಕ್ಯಾಮರಾ ವರ್ಕಿಂಗ್ ಅಂದ್ರೆ ಅಷ್ಟು ಸುಲಭವಲ್ಲ. ಪ್ರತಿಯೊಂದನ್ನು ಕೂಡ ಕ್ಯಾಪ್ಚರ್ ಮಾಡಿ ಸಂಪೂರ್ಣವಾಗಿ ಓಡಾಟವನ್ನ ಮಾಡಿ ಇಡೀ ವಿಶ್ವದಲ್ಲಿ ಕುಳಿತು ಪುತ್ತೂರಿನ ಪಿಲಿಗೊಬ್ಬನ ವೀಕ್ಷಣೆ ಮಾಡಬೇಕಿದ್ರೆ ಅದರ ಹಿಂದೆ ಇರುವಂತಹ ಎಲ್ಲ ಚಾನೆಲ್ಗಳ ಕ್ಯಾಮರಾಮ್ಯಾನ್ಗಳಿಗೆ ಹಾಗೆಯೇ ತಾಂತ್ರಿಕ ವರ್ಗ, ಟೆಕ್ನಿಕಲ್ ವಿಭಾಗಕ್ಕೂ ಕೂಡ ಈ ಸಂದರ್ಭದಲ್ಲಿ ಹೃದಯಾಂತರಾಳದ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇವೆ. ನಿಮ್ಗೆಲ್ಲರಿಗೂ ಪುತ್ತೂರಿನ ಮಾಲಿಂಗೇಶ್ವರ ದೇವರ ಆಶೀರ್ವಾದ ಇರ್ಲಿ ಅಂತ ದೇವರ ಜೊತೆ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಇದ್ದಾನೆ. ವೇದಿಕೆಯ ಮೇಲೆ 8 ತಂಡದ ಹುಲಿಗಳು ಬಂದಾಯ್ತು. ಈಗ ಈ ಹುಲಿಗಳು ಬಂದ ಮೇಲೆ ಇದರ ಅರ್ಥ ಈ ವೇದಿಕೆಯಲ್ಲಿ ಸಂಭ್ರಮಾಚರಣೆಗೆ ಸಿದ್ಧಪಡಿಸ್ತಾ ಇದ್ದಾರೆ. ಹುಲಿಗಳನ್ನ ಎತ್ತೋದಿಕ್ಕೆ ನಮ್ಮ ಹುಲಿಗಳು ಕೂಡ ತಯಾರಾಗಿವೆ. ಆದ್ರೆ ಇವರೆಲ್ಲರನ್ನ ಕೂಡ ಬಹಳ ಹೊತ್ತಿಂದ ಒಂದೇ ಕಡೆ ಕುಳಿತುಕೊಳ್ಳೋದಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಅಲ್ಲೇ ಕುಳಿತುಕೊಂಡು ಎಲ್ಲಾ ಕಾರ್ಯಕ್ರಮಗಳನ್ನ ನೋಡ್ತಾ ಅವರು ಅದನ್ನ ಎಂಜಾಯ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ ತಪ್ಪುಗಳು ಎಲ್ಲಿ ನಡೆಯುತ್ತೆ, ಸರಿ ಯಾವುದಿದೆ, ಯಾವ ವಿಚಾರವನ್ನು ಎತ್ತಿ ಹಿಡಿಯಬೇಕು, ಯಾವ ವಿಚಾರವನ್ನ ಎಲ್ರಿಗೂ ತಿಳಿಸಿಕೊಡ್ಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಸರಿ ಸುಮಾರು ಒಂದು 8 ರಿಂದ 9 ಗಂಟೆ ಕಾಲ ಒಂದೇ ಕಡೆ ಕುಳಿತಿರುವಂತಹ ನಮ್ಮ ತೀರ್ಪುಗಾರರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ಬರ್ಬೇಕು. ಯಾಕಂದ್ರೆ ಇಡೀ ಕಾರ್ಯಕ್ರಮದ ಯಶಸ್ಸು ಅವರ ತೀರ್ಪಿನಲ್ಲೂ ಕೂಡ ಅಡಗಿದೆ. ತಾಳ್ಮೆಯನ್ನ ಇಟ್ಟುಕೊಂಡು 23 ನಿಮಿಷಗಳ ಒಂದು ನೃತ್ಯದಲ್ಲಿ ಇರುವಂತಹ ಎಲ್ಲಾ ಹುಲಿಗಳ ಕೈ ಕಾಲು ಚಲನವಲನಗಳನ್ನ ನೋಡಿ ಅವರು ಮಾಡುವಂತಹ ಕಸರತ್ತುಗಳನ್ನ ತೂಗಿ ಅಳೆದು ಅವರಿಗೆ ನೀಡುವಂತಹ ತೀರ್ಪು ಅದು ಮುಖ್ಯವಾಗಿರುವಂತದ್ದು ಎಲ್ಲಾ ಸ್ಪರ್ಧಿಗಳ ಗಮನಕ್ಕೆ. ತೀರ್ಪುಗಾರರು ಆ ಒಂದು ವೇದಿಕೆಯಲ್ಲಿ ಕುಳಿತುಕೊಳ್ಳುವಂಥದ್ದು ಆ ವೇದಿಕೆಗೆ, ಈ ವೇದಿಕೆಗೆ ಬರುವಂತಹ ಎಲ್ಲ ತಂಡಗಳಿಗೆ ನ್ಯಾಯವನ್ನ ಒದಗಿಸಬೇಕು ಅನ್ನುವಂತಹ ಒಂದು ಪರಿಕಲ್ಪನೆಯಿಂದ ಮಾತ್ರವಲ್ಲದೆ ನನ್ನ ತಂಡ ಗೆಲ್ಲಬೇಕು, ನನಗೆ ಅತ್ಯಂತ ಪ್ರಿಯವಾಗಿರುವಂತಹ ತಂಡ ಗೆಲ್ಲಬೇಕು ಅನ್ನೋದಲ್ಲ. ಹಾಗಾಗಿ ತೀರ್ಪುಗಾರರ ತೀರ್ಪು ಏನಿದೆ ಅದು ಅಂತಿಮ. ಬಹಳಷ್ಟು ಮಾತುಕತೆಯನ್ನು ನಡೆಸಿ ಬಹಳಷ್ಟು ತಿಳಿದು ತೂಗಿ ಅಳೆದು ಕೊಡುವಂತಹ ತೀರ್ಪನ್ನ ನಮ್ಮ ತಂಡಗಳು ಸ್ಪೋರ್ಟ್ಸ್ ಮೆನ್ ಸ್ಪಿರಿಟ್ ನೊಂದಿಗೆ ತೆಗೆದುಕೊಂಡು ಈ ವರ್ಷ ಗೆಲ್ಲದಿದ್ರೆ ಪರವಾಗಿಲ್ಲ, ನಾವು ಹುಲಿಗಳು ಮುಂದಿನ ವರ್ಷ ಗೆದ್ದೇ ಗೆಲ್ತೀವಿ ಅನ್ನುವಂತಹ ಛಲದೊಂದಿಗೆ ಈ ವೇದಿಕೆಗೆ ವಾಪಸ್ ಆಗ್ಬೇಕು. ಈ ವೇದಿಕೆಯ ಘನತೆಯನ್ನ, ಸಭ್ಯತೆಯನ್ನ ಎತ್ತಿ ಹಿಡಿಯಬೇಕು ಅನ್ನುವಂತಹ ಸಂದೇಶವನ್ನ 8 ತಂಡಗಳಿಗೆ ನಾವು ಸಾರ್ತಾ ಇದ್ದೇವೆ. ಹಾಗೇನೆ ಹುಲಿ ಅಂದ್ರೆ ಅದಕ್ಕೆ ಸೋಲಿಲ್ಲ. ಬಹುಮಾನದಲ್ಲಿ ಪಡೆಯುವ ಸಂದರ್ಭದಲ್ಲಿ ಹೆಚ್ಚು ಕಮ್ಮಿಗಳಾಗಬಹುದು, ಮೇಲೆ ಕೆಳಗಾಗಬಹುದು, ಆದ್ರೆ ಯಾವುದೇ ಕಾರಣಕ್ಕೂ ಸೋಲಿಲ್ಲದ ಪ್ರಾಣಿ ಹುಲಿ. ಹಾಗಿರುವಾಗ ನಮ್ಮ ಪಿಲಿಗೊಪ್ಪಿನ ವೇದಿಕೆಯಲ್ಲಿ ಭಾಗವಹಿಸಿಕೊಟ್ಟಿರ್ತಕ್ಕಂತಹ 8 ಹುಲಿಯ ತಂಡಗಳಿಗೂ ಕೂಡ ವಿಶೇಷವಾದ ಗೆಲುವು ಸಿಕ್ಕಾಗಿದೆ. ಇಷ್ಟು ಜನ ಅಭಿಮಾನಿಗಳ ಒಂದು ಗೌರವ, ಪ್ರೀತಿ, ಕೈ ಚಪ್ಪಾಳೆಯನ್ನ ಗಳಿಸಿಕೊಂಡಿದ್ದೀರಿ. ಅಂತಿಮವಾಗಿ ಫಲಿತಾಂಶಕ್ಕೆ ಮಾತ್ರ ಅರ್ಹವಾಗಿರುವ ತಂಡವನ್ನ ಕೆಲವೇ ಸಮಯದಲ್ಲಿ ಇವಾಗ ನಾವು ಎಲ್ಲರ ಹೆಸರನ್ನ ಈ ವೇದಿಕೆಯಲ್ಲಿ ಹೇಳಿ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ವಿ. ಆದ್ರೆ ಮುಖ್ಯವಾಗಿರುವವರಿಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸಿಲ್ಲ. ವಿಖ್ಯಾತ ಯಾರಿಗೆ ಮುಖ್ಯವಾಗಿರುವವರು ಯಾರು ಈ ವೇದಿಕೆಯಲ್ಲಿ? ಹೌದು, ಮುಖ್ಯವಾಗಿರುವವರು ಯಾರು ಅನ್ನುವಂತ ಪ್ರಶ್ನೆ ನನಗೆ ಹಾಕಿದ್ದೀನಿ. ನಾನು ಆಡಿಯನ್ಸ್ ಹಾಕ್ತಾ ಇದ್ದೇನೆ, ಯಾಕಂದ್ರೆ ನಿಮ್ಗೆ ಉತ್ತರ ಗೊತ್ತಿಲ್ಲ. ಅದಕ್ಕೆ ನಂಗೆ ಗೊತ್ತಿಲ್ಲ. ಮುಖ್ಯವಾಗಿರುವವರು ಯಾರು? ಯಾರಿಗಾದ್ರೂ ಗೊತ್ತಿದ್ಯಾ? ಸ್ಟೇಜ್ ಈ ವೇದಿಕೆಗೆ ಮುಖ್ಯವಾಗಿರುವಂತವ್ರು ಯಾರು? ಪುತ್ತೂರದ ಪಿಲಿಗೊಪ್ಪು ಏನಿದೆ, ಈ ವೇದಿಕೆಗೆ ಮುಖ್ಯವಾಗಿ ಬೇಕಾಗಿರೋರು ಯಾರು? ಆಡಿಯನ್ಸ್ ನೀವೇ ಅಂತ ಆದ್ರೆ ಜೋರ ಚಪ್ಪಾಳೆ ಬರ್ಲಿ.
ಖಂಡಿತ ನೀವೆಲ್ಲರೂ ಕೂಡ ಸೇರುವಂತದ್ದು ಅದು ಮಾತೆಯರು ಮಹಿಳೆಯರು ಕುಟುಂಬ ಸಮೇತರಾಗಿ ಇಲ್ಲಿ ಸುರಕ್ಷಿತವಾಗಿ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ. ನೀವು ಕೂಡ ಬೆಳಗಿನ ಜಾವ ಬಂದಿರಬಹುದು, ಕಾರ್ಯಕ್ರಮದ ಕೊನೆಯವರೆಗೂ ಕೂಡ ಕೂತಿದ್ದೀರಾ. ನಿಮಗೆ ನಮ್ಮ ಕೃತಜ್ಞತೆಗಳು. ನೀವಿಲ್ಲದಿದ್ರೆ ಈ ಕಾರ್ಯಕ್ರಮದ ಯಶಸ್ಸು ಇಲ್ಲ. ಹಾಗಾಗಿ ಪುತ್ತೂರು ಹಾಗೆ ಹತ್ತೂರಿನ ಸರ್ವ ಸದಸ್ಯರಿಗೂ ಇನ್ನು ಮುಂದಿನ ವರ್ಷ ಹೇಳ್ಬಹುದು ನಾವು ಪುತ್ತೂರು ಹಾಗೆ ಹತ್ತೂರು ಮಾತ್ರ ಅಲ್ಲ, ಪಿದಯೂರ್ದ ಜನಕ್ಕುಲ್ಲ ನಮ್ಮ ಕಾರ್ಯಕ್ರಮ ಅಂಚಾದೆ ಪ್ರತಿ ಒರಿಯಗಳ ಆ ಚೇರ್ದ ಮಿತ್ತು ಗ್ಯಾಲರಿದ ಮಿತ್ತು ಉಂತದ ತೂತಿನಂಚಿನ ಪ್ರತಿ ಒರಿಯಗಳ ಬರ್ಸ ಬರದು ಒಂಬು ಪಡ್ದಾಲ ಒಪ್ಪಡು ಕಾರ್ಯಕ್ರಮ ತೂತರು ಅವು ನಿಕುಲು ಎಂಕ್ಲೆ ಕೊಡ್ತಿನಂಚಿನ ಮಲ್ಲ ಕಾಣಿಕೆ ಪುತ್ತೂರ್ದ ಪಿಲಿಗೊಪ್ಪು ಪುತ್ತೂರ್ದ ಜನಕುಲು ಇಚ್ಚಂದೆ ಸಾಧ್ಯ ಅಂಚಾದೆ ನಿಕ್ಲೆಗೆ ಸೊಲ್ಮೆ ಸಂದಾಯಿತ ಮತ್ತೊಂದಿಲ್ಲ. ಪುತ್ತೂರ್ದ ಪಿಲಿಗೊಪ್ಪು ಸೀಸನ್ 2 ವಿಜೇತರನ್ನ ಇನ್ನೇನು ಕೆಲವು ಕ್ಷಣಗಳಲ್ಲಿ ಈ ವೇದಿಕೆಯಲ್ಲಿ ನಾವು ಕಾಣಲಿಕ್ಕಿದ್ದೇವೆ. ಕಳೆದ ವರ್ಷದ ಚಾಂಪಿಯನ್ಸ್ ಈ ವರ್ಷವೂ ಕೂಡ ಚಾಂಪಿಯನ್ ಆಗ್ತಾರಾ ಅಥವಾ ಕಳೆದ ವರ್ಷದ ಚಾಂಪಿಯನ್ಗಳು ಮಾಡಿದಂತಹ ತಪ್ಪುಗಳನ್ನ ಅರಿತುಕೊಂಡು ಕಲಿತು ಹೊಸ ತಂಡ ಇವತ್ತು ವಿಜೇತರಾಗಿ ಇತಿಹಾಸವನ್ನ ಬರೀತಾರೋ ಇಲ್ವೋ ಅನ್ನೋದನ್ನ ನಾವು ಕೆಲವು ನಿಮಿಷಗಳಲ್ಲಿ ಕಾಣಲಿಕ್ಕಿದ್ದೇವೆ. ಹಾಗಿದ್ರೆ ಎಲ್ಲ ಕೂಡ ಕಾಯ್ತಾ ಇರತಕ್ಕದ್ದು ನಮ್ಮ ಮಾತೆರ್ಲ ಕಾತೊಂದಿಪನ ಇನಿ ಬಲ್ಪು ಸರಿಯಾದ 10 ಗಂಟೆಗೆ ಪ್ರಾರಂಭವಾಯಿನಂಚಿನ ಸಭಾ ಕಾರ್ಯಕ್ರಮದೊಟ್ಟಿಗೆ ಪ್ರಾರಂಭವಾಯಿನಂಚಿನ ಪಿಲಿಗೊಪ್ಪು ಸೀಸನ್ 2 ರಾತ್ರಿದ ಗಂಟೆ ಸರಿಯಾದ 11:30 ಪುತ್ತೂರು ಪಿಲಿಗೊಪ್ಪದ ಸೀಸನ್ 2 ವಿನ್ನರ್ ಏರು ಪನ್ಪನಂಚಿನ ವಿಚಾರ ರಿವೀಲ್ ಆಯರುಂಡು. ಐಕೋಸ್ಕರ ನಮ್ಮ ಮಾತೆರ್ಲ ಕಾತದುಕೊಳ್ಳದ ಟೈಮ್ ವೇಸ್ಟೇಜ್ 4 ಜನ ತೀರ್ಪುಗಾರರಲ್ಲ ಈ ವೇದಿಕೆಗೆ ಬರೋರು ಆಗ್ಲಿಗೆ ಚೂರು ಪೊರ್ತು ನಮ್ಮ ಪ್ರೀತಿದ ಸ್ವಾಗತ ನಮ್ಮಲ್ಲಿ ತಂದ್ರು. ನಮ್ಮ ತೀರ್ಪುಗಾರರಿಂದ ಬಂದಾನಾಗ ಇನಿ ನವನೀತ್ ಶೆಟ್ಟಿ ಕತ್ರಿ ಅವರಿಗೆ ವಿಶೇಷವಾಗಿ ನೆಂಚಿನ ಧನ್ಯವಾದ. ಒಟ್ಟಿಗೆ ರೋಹನ್ ತೊಕ್ಕೊಟ್ಟು ಸರ್ ಈರಿಗಳ ವಿಶೇಷವಾಗಿ ನೆಂಚಿನ ಧನ್ಯವಾದ. ಸತೀಶ್ ತಿಂಗಳಾಯ ಮಂಗಳೂರು, ಗಿರೀಶ್ ನಾರಾಯಣ್ ಕಾಟಿಪಳ್ಳ ಈ 4 ಜನ ತೀರ್ಪುಗಾರರಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಎಲ್ಲ ತೀರ್ಪುಗಾರರ ಆಗಮನ ವೇದಿಕೆಗಾಗ್ಲಿಕ್ಕಿದೆ. ನಂತರದಲ್ಲಿ ಪಿಲಿಗೊಪ್ಪು 2ರ ರಿಸಲ್ಟ್ ಈಗ ಅನೌನ್ಸ್ ಆಗ್ಲಿಕ್ಕಿದೆ. ಆ ಮ್ಯೂಸಿಕ್ ಬೇಕೀಗ. ಲಬ್ ಡಬ್ ಸ್ಟಾರ್ಟ್ ಆಗ್ತಾ ಇದೆ. ಅದ್ರ ಒಂದರ್ಥದಲ್ಲಿ ಸೇರಿರುವ ಪ್ರೇಕ್ಷಕ ಅಭಿಮಾನಿಗಳು ಎಲ್ಲ ಪರ್ಫಾರ್ಮೆನ್ಸ್ ಅನ್ನ ಬೆಳಗ್ಗೆಯಿಂದ ಕುಳಿತು ರಾತ್ರಿಯ 11:30 ಗಂಟೆಯವರೆಗೂ ನೋಡ್ತಾ ಇದ್ದೀರಿ. ಒಂದೊಂದು ತಂಡವನ್ನ ತಾವು ಬೆಂಬಲಿಸಿರಬಹುದು. ತಾವುಗಳ ವೀಕ್ಷಣೆಯನ್ನ ಮಾಡಿರುವಂತಹ ಸಂದರ್ಭದಲ್ಲಿ ನಮ್ಮ ಇಷ್ಟದ ತಂಡಗಳ ಬಗ್ಗೆ ನಮಗೆ ಬಹಳಷ್ಟು ಖುಷಿಯಾಗಿ ನಾವು ಬೆಂಬಲಿಸುವಂತ ತಂಡವೇ ಗೆಲ್ಲಬಹುದು ಅನ್ನುವಂತ ಯೋಚನೆಗಳು ನಿಮ್ಮ ತಲೆಯಲ್ಲಿರಬಹುದು. ಆದ್ರೆ ಪ್ರತಿಯೊಂದು ತಂಡಗಳು ಇರುವಂತಹ ನಿಯಮಗಳಿಗೆ ಅನುಗುಣವಾಗಿ ಯಾರೆಲ್ಲ ಸರಿಯಾಗಿರುವ ರೀತಿಯಲ್ಲಿ ಹೆಜ್ಜೆಯನ್ನ ಹಾಕಿರ್ತಾರೆ ಅದನ್ನ ತೀರ್ಪುಗಾರರು ನಮಗೆ ರಿಸಲ್ಟ್ಗಳ ಮೂಲಕ ಕೊಡ್ಲಿಕ್ಕಿದ್ದಾರೆ. ಆದ್ರೆ ಗೆಲುವಿಗಿಂತ ಮುಂಚೆ ಕೆಲವೊಂದು ಲೆಕ್ಕಾಚಾರಗಳನ್ನು ನಾವೇ ಮಾಡಿರ್ತೇವೆ. ಸೊ ಪ್ರೇಕ್ಷಕರ ಮನಸ್ಸಿನಲ್ಲಿ ಯಾವ ತಂಡದಲ್ಲಿ ಇರಬಹುದು ಇವತ್ತಿನ ಪ್ರಶಸ್ತಿ ಗೆಲ್ತಕ್ಕಂತಹ ಯೋಚನೆ ಅನ್ನುವಂತಹ ವಿಚಾರಗಳು ಬಂದಾಗ ನಮ್ಮ ಯೋಚನೆಗಳು ಯಾವ ತಂಡದಲ್ಲಿದೆ? ನಿಮ್ಮ ಪ್ರಕಾರ ಯಾವ ತಂಡ ಇವತ್ತು ವಿಜೇತ ತಂಡರಾಗಲಿಕ್ಕೆ ಅರ್ಹತೆಯನ್ನು ಹೊಂದಿರಬಹುದು? ನಮ್ಮ ತಂಡವನ್ನು ಧ್ವನಿ ಜೋರಾಗಿ ಬಂದ್ರೆ ಮಾತ್ರ ನಮಗೆ ಕೇಳುತ್ತೆ. ಈ ಕಡೆ ಒಟ್ಟು 8 ತಂಡಗಳ ಪ್ರದರ್ಶನವನ್ನ ನೋಡಿದ್ದೀರಾ. ಯಾವ ತಂಡ ಪುತ್ತೂರ್ದ ಪಿಲಿಗೊಪ್ಪು 2ನೇ ಸೀಸನ್ ನ ವಿಜೇತರಾಗಬಹುದು? ಅನುರಾಗ್, ಕೆಲವೊಮ್ಮೆ ಮಾತಾಡ್ತಾ ಇಲ್ಲ ಅಂತ ಹೇಳಿದ್ರೆ ಒವ್ವುಗೆಂದಿಲ್ಲ ನಮ್ಮ ತುಳುನಾಡದ ಟೀಮು ಒವ್ವುಗೆಂದಿಲ್ಲ ನಮಕ್ ಖುಷಿಯಂದು ಬಂದು ಅಗ್ಲೇ ರೆಸ್ಪಾನ್ಸ್ ಕೊರೊಂದಿಲ್ಲ. ಸೊ ಅಂಚಾದು ಒವ್ವೇಗೆಂದಡು ಸುರುಕ್ಕ ಲಾಸ್ಟ್ ಗಾದು ಗೆಂದು ನಂಚಿನ ಒಂಜಿ ಟೀಮು ಪಂಡ
ವಿಜಯ ಸಾಮ್ರಾಟ್ ಪುತ್ತೂರು ಅಗ್ಲಿನ ಮುಖಾಂತರವಾಗಿ ನಂಚಿನ ಈ ಒಂದು ಗೊಬ್ಬಡು ಓವು ಟೀಮಿನ ವಿಜೇತ ಪನಪಡೆ ಪನ್ನಿಯರ ಬಡಾದ ನವನೀತ್ ಶೆಟ್ಟಿ ಕದ್ರಿ ಮೇರು ವೇದಿಕೆ ಬಾಳೊಂದಲ್ಲರು ತನ್ನ ಟೀಮದೊಟ್ಟಿಗೆ ಒಂದು ಜೋರಾಯನ ಕೈ ಚಪ್ಪಾಳ ತೀರ್ಪುಗಾರರಿಗೆ ರಿಸಲ್ಟ್ ಅನೌನ್ಸಿಂಗ್ ಸೂನ್. ನಮ್ಮ ತೀರ್ಪುಗಾರರನ್ನ PS ಬ್ಯಾಂಡ್ ಮುಖಾಂತರ ವೇದಿಕೆಗೆ ಸ್ವಾಗತಿಸ್ತಾ ಇದೀವಿ. ಕದ್ರಿ ನವನೀತ್ ಶೆಟ್ಟಿ ಯಕ್ಷಗಾನ ರಂಗದಲ್ಲಿ, ತುಳು ನಾಟಕ ರಂಗದಲ್ಲಿ, ಅದೇ ರೀತಿಯಾಗಿ ಮಾಧ್ಯಮ ರಂಗದಲ್ಲಿ, ಸಾಹಿತ್ಯ ರಂಗದಲ್ಲಿ ವಿಶೇಷ ಸಾಧನೆಯನ್ನ ಮಾಡಿದಂತಹ ದಿಗ್ಗಜರು ಕದ್ರಿ ನವನೀತ್ ಶೆಟ್ಟಿ ಅವರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಮತ್ತೋರ್ವ ತೀರ್ಪುಗಾರರು ಸತೀಶ್ ತಿಂಗಳಾಯ ಸುಮಾರು 30 ವರ್ಷಕ್ಕೂ ಅಧಿಕ ಕಾಲ ಹುಲಿ ವೇಷದಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸಿ ಮಂಗಳೂರಿನ ಹೆಗ್ಗಳಿಕೆಯ ಹುಲಿಯಾಗಿ ಇವರು ಬಹಳಷ್ಟು ಜನರಿಗೆ ತರಬೇತಿಯನ್ನ ಕೂಡ ನೀಡಿರ್ತಾರೆ. ಹಿರಿಯರ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಕ್ರೀಡೆಯ ಮೇಲೆ ವಿಶೇಷ ಒಲವನ್ನ ಹೊಂದಿಕೊಂಡು ಹುಲಿವೇಷದ ಮೇಲೂ ಕೂಡ ವಿಶೇಷ ಒಲವನ್ನ ಹೊಂದಿಕೊಂಡಿರುವಂತಹ ರೋಹನ್ ಪಕ್ಕೊಟ್ಟಿ ಇವರನ್ನ ವೇದಿಕೆಗೆ ಸ್ವಾಗತಿಸಿಕೊಳ್ಳುತ್ತಾ, ವೇದಿಕೆಯ ಮತ್ತೋರ್ವ ತೀರ್ಪುಗಾರರು ದೂರದ ದುಬೈಯಿಂದ ಆಗಮಿಸಿರುವಂತಹ ಕಲಾ ಪೋಷಕರು, ನಾಟಕಕಾರರು, ಸಿನಿಮಾ ನಟ, ಅದರ ಜೊತೆಗೆ ಹುಲಿವೇಷವನ್ನ ದುಬೈ, ಲಂಡನ್ ನಲ್ಲೂ ಪ್ರದರ್ಶನ ನೀಡಿದಂತಹ ಗಿರೀಶ್ ನಾರಾಯಣ್ ಇವರನ್ನ ಕೂಡ ವೇದಿಕೆಗೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೀವಿ. ಹಾಗೆ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ತೀರ್ಪುಗಾರರು ಪುತ್ತೂರಿನ ಪಿಲಿಗೊಬ್ಬು ಸೀಸನ್ 2ರ ಅಂತಿಮವಾಗಿರುವ ಫಲಿತಾಂಶಕ್ಕಾಗಿ ವೆಲ್ಕಮ್ ಸಹಶ್ರೈ ಮುಂದಾಳತ್ವ ವಿಜಯ ಸಾಮ್ರಾಟ್ ಸಂಸ್ಥೆಯ ಸುಂದರವಾಗಿರುವ ಪಿಲಿಗೊಬ್ಬು ಸೀಸನ್ 2ರ ಅಂತಿಮವಾದ ಫಲಿತಾಂಶ. ಫಲಿತಾಂಶವನ್ನ ತಿಳಿದುಕೊಳ್ಳುವ ಸಂದರ್ಭ ಚಪ್ಪಾಳೆಯನ್ನ ಕೊಟ್ಟು ಎಲ್ಲ ತಂಡಗಳನ್ನ ನವನೀತ್ ಶೆಟ್ಟಿ ಕದ್ರಿ ಅವರು ಹೇಗೆ ಕರೀತಾರೆ ಹಾಗೆ ಬಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಅಂತಿಮವಾಗಿರುವ ಕ್ಷಣಗಣನೆ ಪ್ರಾರಂಭ. ಮುಂದಿನ ಎಲ್ಲ ರಿಸಲ್ಟ್ ಗಳನ್ನ ನವನೀತ್ ಶೆಟ್ಟಿ ಕದ್ರಿ ಅವರು ರಿವೀಲ್ ಮಾಡ್ಲಿಕ್ಕಿದ್ದಾರೆ. ವಿಜಯ ಸಾಮ್ರಾಟ್ನ ಒಂದು 5 ರಿಂದ 6 ಜನ ವೇದಿಕೆಗೆ ಆಗಮಿಸಬೇಕು. ವಿಜಯ ಸಾಮ್ರಾಟ್ ಬಾಯ್ಸ್ ದಯವಿಟ್ಟು ಒಮ್ಮೆ ವಿಜಯ ಸಾಮ್ರಾಟ್ನ ಒಂದು 5 ರಿಂದ 6 ಕಾರ್ಯಕರ್ತರು ವೇದಿಕೆಗೆ ಆದಷ್ಟು ಬೇಗ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಬಾಬಾ ಕಾಯುವಿಕೆಗೆ ಮುಕ್ತಾಯವನ್ನ ಹಾಡುವಂತ ಸಂದರ್ಭ. ಪುತ್ತೂರಿನ ಮಹಾಲಿಂಗೇಶ್ವರ ದೇವರ ಕಡೆಗೆ ಮುಖವನ್ನ ಮಾಡಿ ಈ ಬಹುಮಾನದ ಸ್ವೀಕಾರವನ್ನ ಮಾಡೋದಕ್ಕೆ ಹೆಸರನ್ನ ಕರೆದ ಕೂಡಲೇ ತಂಡಗಳ ಆಗಮನವಾಗಲಿ ಅಂತ ವಿನಂತಿಯನ್ನ ಮಾಡಿಕೊಳ್ತಾ ಶ್ರೀಯುತ ನವನೀತ್ ಶೆಟ್ಟಿ ಕದ್ರಿ ಇವರು ಮುಂದಿನ ಬಹುಮಾನಗಳ ವಿವರವನ್ನ ವಾಚಿಸ್ಲಿಕ್ಕಿದ್ದಾರೆ. ಎಲ್ಲರ ಪ್ರೀತಿಯ ಕೈ ಚಪ್ಪಾಳೆ, ಶಿಲ್ಲೆ, ಬೊಬ್ಬೆಗಳೊಂದಿಗೆ ತಂಡವನ್ನ ಕರೆದಾಗ ವೇದಿಕೆ ಮೇಲೆ ಬಂದು ಬಹುಮಾನವನ್ನು ಪಡ್ಕೊಳ್ಳಬೇಕು ಎಂದು ವಿನಂತಿಯನ್ನು ಮಾಡಿಕೊಳ್ತಾ ಬೆಳಿಗ್ಗೆಯಿಂದ ಕಳೆದ ವರುಷದಿಂದ ಈ ವರ್ಷದವರೆಗೆ ಕಾದಿರುವ ಕ್ಷಣಗಣನೆ ಈಗ ಪ್ರಾರಂಭವಾಗಿದೆ. ಮೊದಲಿಗೆ ಶ್ರೀಯುತ ಸಹಸ್ರಯ್ಯ ಅವರು ಇವತ್ತಿನ ಅತ್ಯಂತ ಸುಂದರವಾಗಿ ಕಾರ್ಯಕ್ರಮದ
ನಮ್ಮ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ. ಶ್ವೇತಾ ರೋಹನ್ ತೊಕ್ಕೊಟ್ಟು ಇವರಿಗೆ ಕೂಡ ಗೌರವ ಅರ್ಪಣೆ ಆಗ್ತಾ ಇದೆ. ಧನ್ಯವಾದಗಳು. ಮುಂದೆ ನಾವೆಲ್ಲ ಕಾಯ್ತಾ ಇರುವ ಸುಸಂದರ್ಭ ಬಂದಿದೆ. ಎಲ್ಲ ಬಹುಮಾನಗಳಿಗಾಗಿ ಪುತ್ತೂರಿನ ಪಿಲಿಗೊಬ್ಬು ಸೀಸನ್ 2 ವೇದಿಕೆ ಸಜ್ಜಾಗಿದೆ. ಒಮ್ಮೆ ಜೋರಾದ ಕೈ ಚಪ್ಪಾಳೆ ಆಡಿಯನ್ಸ್. ಮಹಾಲಿಂಗೇಶ್ವರನ ಪುಣ್ಯದ ಮಣ್ಣಡು ಪಿಲಿಗೊಬ್ಬು ಪುತ್ತೂರದ ಪಿಲಿಗೊಬ್ಬು ಸೀಸನ್ 2 ಎರಡನೇ ವರ್ಷದ ಪಿಲಿಗೊಬ್ಬು ಕರಿನ ವರ್ಷದ ಅನುಭವನ ದೆತ್ತೊಂದು ಕರಿನ ವರ್ಷ ಓಲುಪುರ ತತ್ತದ ಓಲುಪುರ ಪೊರ್ಲು ಮಲ್ಪೊಲಿ ಈ ಅಂಶಲಿನ ಪೂರ ಗಮನಗದಿ ಒಂದು ಸಹಜರೈಕ್ಲಿನ ನೇತೃತ್ವದ ಒಂಜಿ ತಂಡ ಕರಿನ ರಡ್ಡು ಮೂಜಿ ತಿಂಗಳು ದಿಂಚಿ ಪರಿಶ್ರಮ ಬಿಡೊಂದು ಒಂಜಿ ಪೊರ್ಲುದ ಪಂತ ನಡಪೋಡು ಅವು ಕೇವಲ ಪಂತ ಮಾತ್ರ ಒಂಜಿ ಪ್ರದರ್ಶನ ಲಾವೋಡು ಆ ಪಿಲಿ ಗೊಬ್ಬುದ ಪೊರ್ಲು ತಿರ್ಲಿನ ನಮ್ಮ ತುಳುನಾಡು ಮಾತ್ರತ್ತು ಬೇತೆ ಕುಲ್ಲಾವೇನು ತೂದು ನಮ್ಮ ತುಳುನಾಡದ ಪೆರ್ಮೆ ಇಂಚಿನ ಉಂಡು ಪನ್ಪಿನೇನು ಅನುಭವ ಮಲ್ತನೋಡು ಪನ್ಪಿನಂಚಿನ ಹಿನ್ನೆಲೆಡು ನೆಕ್ಕೆ ಮೂಜಿ ತಿಂಗೊಳ್ದ ಸಿದ್ಧತೆ ಆತಂಡು. ಆ ಸಿದ್ಧತೆ ಎಂಚೆ ಇತ್ತನೆಂದು ಪಂಡ ಸುರುಕು ತಂಡಲೆದ ಆಯ್ಕೆ ಮನಸ್ಸು ಮಲ್ತಂಡ ಒಂಜಿ 15 ತಂಡ ಮಲ್ಪರದಾಲ ಬಂಗ ಎತ್ತಿಜಿ ಅಂಡ ನಮ್ಮ ಕಾರ್ಯಕ್ರಮ ಬಾರಿ ಪೊರ್ಲಾವಡು ಎಡ್ಡೆ ರೀತಿಡು ಮೂಡ್ದು ಬರೋಡು ಪನ್ಪಿನಂಚಿನ ಅಪೇಕ್ಷೆ ಒಂದು ತಂಡಲೆದ ಆಯ್ಕೆ ಮಲ್ತದೆ ಬಿಸಿ ರೋಡ್ದ ರಂಗೋಲಿಡು ಆ ಮಾತ ತಂಡದ ಪ್ರಮುಖರನ್ನು ಎತ್ತದೆ ನಿಬಂಧನೆಲು ನೆತ್ತ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅವೇನು ಪೂರ ವಿಚಾರ ವಿನಿಮಯ ಮಲ್ತದೆ ಫೈನಲೈಸ್ ಮಲ್ದ ಬೊಕ್ಕ ಇನಿ ಕಾಂಡೇಡ್ದು ಬಯ್ಯ ಮುಟ್ಟ ತಂಡಲು ಆ ತಂಡನ ಸುರುಕು ಪಾಡಿಯರು ಈ ತಂಡನ ಅಕೇರಿಗೆ ಪಾಡಿಯರು ಎಂಕಲ್ ನಡುಟು ಪಾಡಿಯರು ಅವು ಪನ್ನಿಯರು ಹೆಜ್ಜಿ ಪುತ್ತೂರ್ದ ಪಿಲಿಪರ್ಬ ಎಂಚ ಅಂದಕೆಂಡ ಓಲೆ ಬೆಲ್ಲದ ಲೆಕ್ಕ ವಾಮೆ ಇಟ್ಟು ಅಗ್ಗಿ ತಿಂದಿನಲ್ಲ ಐತ ರುಚಿ ಒಂಜಿಯವು ಪಿಲಿಗೊಬ್ಬುದ ಅವು ಸುರುಕು ಬತ್ತನಲ ಒಂಜಿ ಅಕೇರಿ ಬತ್ತನಲ ಒಂಜಿ ಅಂಚ ಮಹಾಲಿಂಗೇಶ್ವರ ದೇವರನ್ನು ನೆನೆತೊಂದು ಸಾಜರೈಕುಲ್ ಪಂತಿನ ಒಂಜಿ ಪಾತೆರ ಮಾತ ತಂಡದ ಎದುರು ನೆಟ್ಟು ಎನ್ಮ ತಂಡಲ ಅವು ಎನ್ನನೇ ತಂಡ ಏರು ಗೆಂದಿನಲ ಅವು ಯಾನೇ ಗೆಂದಿ ಲೆಕ್ಕ ಏರನಲ ಸೋತನವು ಯಾನೇ ಸೋತಿ ಲೆಕ್ಕ ಬೊಕ್ಕ ಒಂದು ಮಹಾಲಿಂಗೇಶ್ವರನ ಎದುರು ನಡಪುನಂಚಿನ ಕಾರ್ಯಕ್ರಮ ಆರ್ಲ ಈ ಕಾರ್ಯಕ್ರಮನ ತೂಪೇರು ಪನ್ಪಿನಂಚಿನ ಗೇನ ಎಂಕ್ಲೆಗೊಂಡು ಅಂಚಾದ ತೀರ್ಪುಗಾರರ ನಕಲು ಆ ವಿಚಾರನ ಮನಸ್ಸಿಟ್ಟು ದೀವೊಂದು ತೀರ್ಪುನು ಕೊಡ್ತ ಅನುಕ್ರಮಣಿಕೆ ಚೀಟಿದೆತ್ತದ ಬೈದಿಂಡೆ ಆ ಸಂದರ್ಭಡ್ ಎಂಕುಲು ಸುರೂಕಾದ ಸುರೂತ್ತ ತಂಡದ ಕೆಲೆಗೆ ರಡ್ಡು ಮೂಜಿ ತಂಡದ ಕೆಲೆಗೆ ನಿಕುಲು ಸಮಯ ಪರಿಪಾಲನೆಗೆ ಎಂಕಲೊಟ್ಟಿಗೆ ಸಹಕಾರ ಕೊರೋಡು ಉದ್ಘಾಟನೆ ಅನಗ ಆ ತಂಡಲು ಉಪ್ಪೋಡು ಬೊಕ್ಕ ಒವ್ವಾಂಡ ತಂಡ ಕಡೆಸಿದ ಬತ್ತಂಡ ಆಕೆಲೆಗೆ ನಡುಟು ಸೇರಿಯರೆ ಅವಕಾಶ ಇಜ್ಜಿಂದು ಕರಿನ ವರ್ಷಲ ರೂಲ್ ಮಲ್ದಿಂಡು ಶ್ರುತ ವರ್ಷನೆ ಒಂಜಿ ತಂಡ ಕಡೆಸಿದ ಬತ್ತಂಡು ಆಕೆಲೆಗೆ ಅವಕಾಶ ಕೊಡ್ತಿಜಿ ಅಂಚಾದ ಸಹಜರೈಕಲಿನ ಪಿಲಿಗೊಬ್ಬುಡು ನಮ್ಮ ನೀತಿ ನಿಬಂಧನೆಗೆ ಸರಿಯಾದ ಇತ್ತಂಡ ದಾಲ ಕಷ್ಟ ಇಜ್ಜಿ ಸುಲಭಡೆ ಪಾಲ್ಪಡೆಯುಲಿ ಪನ್ಪಿನಂಚಿನ ಒಂಜಿ ಒಮ್ಮತದ ತೀರ್ಮಾನ ಮಾತ ತಂಡದ ಕೆಳಗೆ ಇತ್ತಿನಿಡ್ದಾತ್ರ ಮುನ್ನಣಿ ರಂಗೋಲಿಡಾಯಿನ ಆ ನಿರ್ಣಯದ ಲೆಕ್ಕನೆ ಅನುಕ್ರಮಣಿಕೆಡು ಒಂಜೇ ಒಂಜಿ ತಂಡದಕುಲು ಟೆನ್ಷನ್ ಕೊರಂದೆ ಎನ್ಮ ತಂಡದಕುಲ್ಲ ಸಮಯಕ್ಕೆ ಸರಿಯಾದ ಇತ್ತೇರು ಅಕಲೆ ಒಂಜಿ ನಿಜವಾದ ಸಂಘಟಕರನ ಪರವಾದ ಅಂಚನೆ ಪಿಲಿವೇಷದ ಅಭಿಮಾನಿನ ಪರವಾದ ಎಂಕುಲು ತಾಟಿ ಬಿಟ್ಟುದು ಈ ತಂಡದ ಒಂಜಿ ಸ್ಪರ್ಧಾ ಮನೋಭಾವನೆ ಆ ಸ್ಫೂರ್ತಿ ಕ್ರೀಡಾ ಸ್ಫೂರ್ತಿಗೆ ಅಕಲೆಗೆ ಅಭಿನಂದನೆ ಕೊರ್ಪ ಇತ್ತೆ ಬಹುಮಾನದ ಘೋಷಣೆ ಮಲ್ಪುಡು ನೆಟ್ಟು ವೈಯಕ್ತಿಕ ಬೊಕ್ಕ ಸಮೂಹ ಬೊಕ್ಕ ಓವರ್ ಆಲ್ ಪ್ರಥಮ ದ್ವಿತೀಯ ತೃತೀಯ ಬಹುಮಾನ ಹತ್ತಂದೆ ಪ್ರತ್ಯೇಕ ಬಹುಮಾನಲು ಪಂದ್ಯಶ್ರೇಷ್ಠ ಕುಣಿತಗಾರ ಅವು ಪುತ್ತೂರ್ದ ಪಿಲಿ ವೈಯಕ್ತಿಕ ಬಹುಮಾನ ಪಂದ್ಯಶ್ರೇಷ್ಠ ಪಿಟ್ಟಿ ಹುಲಿ ಪಂದ್ಯಶ್ರೇಷ್ಠ ಕಪ್ಪು ಹುಲಿ ಮುಡಿ ಹೊಡೆದ ಪಿಲಿವೀರ ನಾಣ್ಯ ಗೆದ್ದ ಪ್ರವೀಣ ಹುಲಿ ಬೊಕ್ಕ ತಾಯಿ ಹುಲಿ ಒಂದು ವೈಯಕ್ತಿಕ ಬಹುಮಾನ ಅಂಚೆನೆ ತಂಡದ ವಿಶೇಷ ಬಹುಮಾನಲು ಉತ್ತಮ ತಾಸೆ ಬಳಗ
ಅದಕ್ಕೆ ಪ್ರತ್ಯೇಕ ಬಹುಮಾನ. ಉತ್ತಮ ಬಣ್ಣಗಾರಿಕೆಯ ತಂಡ, ತಂಡ, ಧರಣಿ ಮಂಡಲ ಐತ ಒಟ್ಟಿಗೆ ಪ್ರವೇಶ ಮೊಕ್ಕ ನಿರ್ಗಮನ ಮೆರವಣಿಗೆ ಐಕೆ ಪ್ರತ್ಯೇಕ ಬಹುಮಾನ ಉಂಟು. ಐತ ಒಟ್ಟಿಗೆ ನನೊಂಜಿ ನಿಬಂಧನೆ ಮಲ್ತ ಪ್ರಥಮ ದ್ವಿತೀಯ ತೃತೀಯ ಈ ಇನಾಮು ಗೆಂದಿನಕುಲು ಒಂದು ಪೂರ ಇತ್ತಂಡ ಮಾತ್ರ ಕೆಲ ಎಂದರೆ ಆಪುಂಡು. ಎಡ್ಡೆ ಬಣ್ಣ ಉಪ್ಪೋಡು, ಎಡ್ಡೆ ನಲಿಕೆ ಉಪ್ಪೋಡು, ಧರಣಿ ಮಂಡಲ ಎಡ್ಡೆ ಆವೋಡು ಮಾತ ಎಡ್ಡೆ ಇತ್ತಿನ ಮಾತ್ರ ಕೆಲ ಫಸ್ಟ್ ಸೆಕೆಂಡ್ ಥರ್ಡ್ ತಿಕ್ಕೊಂಡು ಅಂಚಾದ ಕೆಲವು ವಿಭಾಗದ ಬಹುಮಾನಲೇನು ಪ್ರಥಮ ದ್ವಿತೀಯ ತೃತೀಯ ಬಹುಮಾನ ಹೊರತುಪಡಿಸಿ ಒರಿದಿನ ತಂಡಲೆಗೆ ಪಟ್ಟದು ಪೋಪುಂಡು. ಆ ಒರಿದಿನ ತಂಡದ ಅಕುಲು ನೇರವಾದ ಮಾರ್ಕ್ ಲಿಸ್ಟಿದ ಪ್ರಕಾರ ಅಕಲೆಗೆ ಪ್ರಥಮ ಉಪ್ಪರ್ಲೆ ಯಾವು ಅತ್ತಂಡ ಈ ಪ್ರಥಮ ದ್ವಿತೀಯ ಬತ್ತಿನ ಅಕಲೆಗೆ ಐಟು ಅಂಕಲು ಜಾಸ್ತಿ ಇತ್ತಿಂದಲ್ಲ ಆ ಬಹುಮಾನಲೇನು ಆ ಮೂಜಿ ತಂಡಲೇನು ಬುಡ್ದು ಬೇತಕಲೆ ಕೊರ್ಪ ಬಣ್ಣಗಾರಿಕೆ, ಉತ್ತಮ ತಾಸೆ, ಧರಣಿ ಮಂಡಲ ಮತ್ತು ಶಿಸ್ತಿನ ತಂಡ ಬಹುಮಾನಗಳನ್ನು 3 ವಿಜೇತ ತಂಡಗಳನ್ನು ಹೊರತುಪಡಿಸಿ ನೀಡಲಾಗುವುದು. ಅಂಚಾದ ಫಸ್ಟ್ ಸೆಕೆಂಡ್ ಥರ್ಡ್ ಬೈದ್ನಕುಲು ಎಂಕೆಲಕ್ಕೆ ಫಸ್ಟ್ ಕೊಡ್ತೇರಿ ಅಂಡ ಬಣ್ಣಗಾರಿಕೆ ಕೊರ್ಜೇರಿ, ತಾಸೆ ಕೊರ್ಜೇರಿ, ಎಂಕೆಲ್ಲ ಧರಣಿ ಮಂಡಲ ಕೊರ್ಜೇರಿ ಎಂದು ಪಂದ್ರೆ ಇಜ್ಜಿ ಈ ಮೂಜಿ ಇನಾಮದ ಕೆಲವು ಅವು ಎಡ್ಡೆ ಐನೆಡ್ದ ಹತ್ರನೇ ಅಕೆಲೆಗೆ ಪ್ರಥಮ ದ್ವಿತೀಯ ಬಹುಮಾನ ತಿಕ್ಕಿದ್ದೀನಿ. ಸ್ಪರ್ಧಾ ನಿಯಮದ ಪ್ರಕಾರ ಅಕೆಲೆಗೆ ಈ ಬಹುಮಾನಲು ಇಜ್ಜಿ ಪಂಪಿನೇನೆ ದುಂಬೆ ಪೂರ್ವ ನಿಗದಿ ಆಯ್ನ ವಿಷಯ ಒಂದೇನೆ ನಿಖಲ್ನ ಗಮನ ಕನಪ. ಐದು ಬೊಕ್ಕ ತಂಡದ ನಿಯಮ ಪ್ರತಿ ಒಂಜಿ ತಂಡಡ್ 15 ಪಿಲಿಕುಲು ಪೋಡುಂದು ಎನ್ಮ ತಂಡಲ ಪೂರ್ಣ ಪ್ರಮಾಣದ 10 ಪಿಲಿಕುಲು ಇತ್ತಿನೇ ತಂಡಲು ಅದಕ್ಕೊಂದು ಅಭಿನಂದನೆ ಮಾತ ಆ ತಂಡದ ನೆಕ್ಕೆ. ಎಂಕಲ್ನ ತೀರ್ಪುಗಾರ ಎರ್ನಕುಲು ಗಿರೀಶ್ ನಾರಾಯಣ್ ಆರು ದುಬೈಡು ಪೋನು ಈ ಕಾರ್ಯಕ್ರಮಗಾರ ಬೈದಿನಿ ಎಲ್ಲಂಜಿ ವೇದವ್ಯಾಸ ಕಾಮತೇರ್ನ ಪಿಲಿಪರ್ ಬಾಗ್ಲ 11ನೇ ತಾರೀಕಿಗೆ ಅರ್ಲ ತೀರ್ಪುಗಾರರಾದ ಒಟ್ಟಿಗೆ ಸೇರಿರಲೇರು. ಅರೆಗೆ ಪಿಲಿವೇಷ, ಯಕ್ಷಗಾನ, ನಾಟಕ, ಸಿನಿಮಾ ಈ ಸಾಂಸ್ಕೃತಿಕ ರಂಗದ ಮಾತ ಅಂಗದ ಪರಿಚಯ ಇತ್ತಿನಾರ ದುಬೈಡ್ ಸ್ವತಃ ಪಿಲಿವೇಷದ ತಂಡ ಊರುಡ್ದು ಏರು ಬತ್ತನ ಅಕಲೆಗೆ ಪಿಲಿವೇಷದ ಮರಳಿತ್ತಿನ ಅಕೆಲ್ನ ಒಟ್ಟಿಗೆ ಸೇರಾ ಒಂದು ಇಂಗ್ಲೆಂಡಿಗ್ಲ ದುಬೈಡ್ ಟೀಮ್ ಕೊನೊಂದು ಪಿಲಿಗೊಬ್ಬ ದಿನಾರ ಬೊಕ್ಕ ಪಿಲಿತ ಬಣ್ಣಗಾರಿಕೆದ ಬಗ್ಗೆ ಅದ್ಭುತವಾಯಿನ ಒಂಜಿ ಮಾಹಿತಿ ಇತ್ತಿನಾರ ಆರೇ ಸ್ವತಃ ಆರ್ಟಿಸ್ಟ್ ಅರೆಗೆ ಟೊಪ್ಪಿ ಮನ್ಪರ್ಲ ಗೊತ್ತುಂಡು, ಮಂಡೆ ಮನ್ಪರ್ಲ ಗೊತ್ತುಂಡು. ಅಂಚನೆ ಊರ್ದ ಕೆಲವು ತಂಡಲೆಗೆ ದುಬೈ ಹಿಡ್ದು ಆರೆ ಟೊಪ್ಪಿಗೆ ಬೋಡಾಯಿನ ಅಂಚಿನ ಚರ್ಮಲೇನು ಕಡಪುಡ್ದು ಕೊಲ್ಪಿನ ಅಂಚಿನ ಒಂಜಿ ಸೇವೆಲ್ಲ ಮಲ್ತೊಂದುಲ್ಲೇರಾರ. ಅಂಚಾದ ಬಣ್ಣಗಾರಿಕೆದ ಬಗ್ಗೆ ಪಿಲಿತ ಉಲಾಯ್ಪಿದೈ ವಿಶೇಷವಾದ ತಾಸೆ ಭಟ್ರೆಲ್ಲ ಗೊತ್ತುಂಡರಿಗೆ. ಅಂಚಾದ ಪಿಲಿತ ಸರ್ವಾಂಗ ತೆರಿದಿನ ಒಂಜಿ ತೀರ್ಪುಗಾರೇರು. ಐದು ಬೊಕ್ಕ ಮೂಲು ಪುನಃ ಸತೀಶ್ ತಿಂಗಳಾಯ ಹೊಯ್ಗೆ ಬಜಾರ್ ಆರು ಇತ್ತೆಲ ಪಿಲ್ಲಿ ನಲ್ಪುನಾರ ಯಾಕಡೆ ಅವ್ರನ್ನ ಸ್ಟೆಪ್ಸ್ ತುಯ್ಯಾರ ನಿಗುಲು ಅವ್ರನ್ನ ಕೂಲಿ ಪೋತಿನೇ ಮುಡಿ ಹಾಕದು ಆರು ಕುರಿ ಹಾಕಿದೇರು ಟಗರ್ ಸಮೇತ ಹಾಕಿದೇರು. ಟಗರ್ ಹಾಕರೆ ಭಂಗ ಲಟ್ಟೆದ ಮಿತ್ತು ಉಂತುದು ಮುಡಿ ಹಾಕಿದಿನ ಅನುಭವ ಇತ್ತಿನಾರ ಕುರಿ ಹಾಕಿದಿನ ಅನುಭವ ಇತ್ತಿನಾರ ಮಸ್ತ್ ಜನಕ್ಕೆ ಪಿಲಿವೇಷದ ಸ್ಟೆಪ್ಸ್ ಪಂದು ಕೊಡ್ತಿನಾರ. ಅಂಚನೆ ರೋಹನ್ ತೊಕ್ಕೊಟ್ಟು ಕಬಡ್ಡಿ ಆಟಗಾರೆ, ಕಬಡ್ಡಿ ತೀರ್ಪುಗಾರೆ, ರಾಜ್ಯ ಮಟ್ಟದ ಡ್ಯಾನ್ಸರ್ ಆರ್ ಅಂಚಾದೈತೆ ಪಿಲಿವೇಷದ ಬರ್ತಿನ ಸ್ಟೆಪ್ಸ್ ಡ್ಯಾನ್ಸರ್ ಆಯ್ನಾರೇ ಗೊತ್ತುಂಡು. ಪಿಲಿವೇಷ ಒಂಜಿ 10-20 ವರ್ಷ ಪಿಲಿವೇಷ ಪಾಡ್ದಿನಾರ ಪಿಲಿವೇಷ ಪಾಡ್ದ ಅನುಭವ, ತೀರ್ಪುಗಾರರಾದ ಪೋದು ಅನುಭವ. ಅಂಚನೆ ರೆಫ್ರಿ ಆದ ಕ್ರೀಡಾ ಕ್ಷೇತ್ರದಾರು ಉಪ್ಪುನಾರ. ಅಂಚಾದ ಈ ತೀರ್ಪುಗಾರಿಕೆದ ಕ್ಷೇತ್ರಗೆ ಪೂರ ಅನುಭವ ಇತ್ತಿನಕಲು ಒಟ್ಟು ಸೇರೊಂದು ಈ ತೀರ್ಪು ಒರಿಯ ಕೊರ್ಪಿನ ತೀರ್ಪತ್ತೆ ಇಂಕುಲು 4 ಜನ ಒಟ್ಟು ಸೇರ್ದು ಕೊರ್ನಂಚಿನ ಸರ್ವಾನುಮತದ ತೀರ್ಪು. ಸುರುಕು ವೈಯಕ್ತಿಕ ಬಹುಮಾನದ ಕಪ್ಪು ಹುಲಿ ಬ್ಲ್ಯಾಕ್ ಟೈಗರ್ ಒಂದು ಟ್ಯಾಲೆಂಟ್ ಟೈಗರ್ಸ್ ತುಳುನಾಡು ಕೋಡಿಕಲ್
ಟ್ಯಾಲೆಂಟ್ ತಂಡದ ಟೈಗರ್ಸ್ ತುಳುನಾಡು. ತಾಸೆ ದಕಲು ಒಳ್ಳೆಯರು ತಾಸೆ ದಕಲು ಕೂಡ ನಮ್ಮ ಬ್ಯಾಂಡ್ ದಕಲು. ಕಪ್ಪು ಹುಲಿ ಟ್ಯಾಲೆಂಟ್ ಟೈಗರ್ಸ್ ತುಳುನಾಡು. ಚಪ್ಪಾಳೆ ಜೋರಾಗಿ ಬರಬೇಕು. ಎಕಡೆ ಅಕುಲು ನಲ್ತೇರು ನಲ್ತಿ ಪೊಕ್ಕ ಅಕಲ್ದ ಪಾತ್ರೆ ಕತೆ ಮಲ್ತ ಅಂಡ ಆ ಕಲಾವಿದೆ ಏರು ఆయన ಪುದರೆಂಚ ಆ ಮಾಹಿತಿ ನಂಗೆ ಎಕಡೆ ಪಟ್ಟುಂಡ್ರಾಯಿ ಜಣ್ಣ ಪುದರೆಂಚ ಅಕ್ಷತ್ ಪಂದ್ ಓಲು ಊರು ಉಡುಪಿ ಉಡುಪಿ ಏತ್ ವರ್ಷದ ದಿಂಚಿ ಪಿಲಿ ನಾಲ್ತೊಂದಲ್ಲ ಎನ್ನ 17 ವರ್ಷ ಉಡುಪಿದ ಮೇತ ಪಿಲಿ ನಾಲ್ಪೋರ ಉಡುಪಿಲ್ಲ ಮನ್ಪ ಮರಕಾಲು ಕುಣಿತ ಪೂರ ಮನ್ಪ ಎಕಡೆ ಓಪುರ ಮಲ್ತಾರೆ ಮರಕಾರದ ಬೊಕ್ಕ ಕೆಲವು ಮತ ಬಂದು ಮರಕಾರ ಕಟ್ಟೊಂದು ಪಲ್ಟಿ ಮಲ್ತಿನ ಅಂಚಿನ ಪಿಲಿ ಪುದರೆಂಚ ಬಣ್ಣಿ ಅಕ್ಷತ್ ಅಕ್ಷತೆಗೆ ಒಂಜಿ ಜೋರಾದ ತಾಟಿ ಬಟ್ಟದು ಅಭಿನಂದನೆ ಕೊರ್ಲೆ. ಪುತ್ತೂರದ ಪಿಲಿ ಬರ್ಬದ ಪುತ್ತೂರದ ಪಿಲಿಗೊಬ್ಬುದ ಬ್ಲ್ಯಾಕ್ ಟೈಗರ್ ಟ್ಯಾಲೆಂಟ್ ಟೈಗರ್ಸ್ ತುಳುನಾಡು ತಂಡದ ಅಕ್ಷತ್. ಪುತ್ತೂರಿನ ಪಂದ್ಯ ಶ್ರೇಷ್ಠ ಕಪ್ಪು ಹುಲಿ ಪಂದ್ಯ ಶ್ರೇಷ್ಠ ಕಪ್ಪು ಹುಲಿ ಟ್ಯಾಲೆಂಟ್ಸ್ ಟೈಗರ್ ಅರ್ನ ಪುದರ್ ಒಂಜಿ ಬರೆದಿಲೆ ಎರಡಲ್ಲ ಪುದರ್ ಪುದರ್ ಅಕ್ಷತ್ ಅಂದೊಂಜಿ ಒಂಜಿ ಎರಡು ಬರೆದಿವರು ಪುದರ್ ಒಂಜಿ ಬರೆದಿಲ್ಲವೇ ಕಪ್ಪು ಹುಲಿ ಅಕ್ಷತ್ ಅಕ್ಷತ್ ಟ್ಯಾಲೆಂಟ್ ಟೈಗರ್ಸ್ ತುಳುನಾಡು. ವಿಜಯ ಸಾಮ್ರಾಟ್ ತಂಡದ ಸದಸ್ಯರ ದಯವಂತದ ಪುದರ್ ಮುಂಜಿ ನೋಟ್ ಮಲ್ತದ ಇವಡೊಂದು ವಿನಂತಿ ಮತ್ತೊಂದಲ್ಲ ಸರಿ ಅಲ್ಪ ಮಲ್ತೊಂದು ಮಾಧ್ಯಮದ ಕಲೆ ಕೊರಿಯರೆ ವೈಯಕ್ತಿಕ ಪುದರ್ಲು ಬೋರ್ಡ್ ಹಾಕೊಂಡು ತಂಡದ ಪುದರ್ದೊಟ್ಟಿಗೆ ದಯ ಮಾಡ್ತದೆ. ಮರಿ ಹುಲಿ ಪಿಟ್ಟಿ ಪಿಲಿ ಕಿನ್ನಿ ಪಿಲಿ MFC ಮುಳಿಹಿತ್ಲು ಫ್ರೆಂಡ್ ಸರ್ಕಲ್ ಶೌರ್ಯ ಮುಳಿಹಿತ್ಲು ಫ್ರೆಂಡ್ ಸರ್ಕಲ್ MFC ಟೈಗರ್ಸ್ ಕಿನ್ನಿಪಿಲಿ ಶೌರ್ಯ ವೇದಿಕೆಗೆ ಆಗಮಿಸಬೇಕು. ಚಪ್ಪಾಳೆ ಶೌರ್ಯನಿಗೆ. ಐಟ್ ಸೈಜ್ಡ್ ಎಲ್ಲಿ ಎತ್ತಿನ ಸೈಜ್ಡ್ ಎಲ್ಲಿ ಎತ್ತಿ ಇರುವೆರಿತ್ತೇನೆ ಐಟ್ ಸೈಜ್ಡ್ ಎಲ್ಲಿ ಎತ್ತೆ ಶೌರ್ಯ ನಿಜ ವೇಷಡ್ ಬತ್ತೆ ಪಂದ್ಯ ಶ್ರೇಷ್ಠ ಮರಿಹುಲಿ. ಒಂದು ನಿಮಿಷ. ಶೌರ್ಯ ಎತ್ತನೇ ಕ್ಲಾಸ್ ಅಮ್ಮ? ಮೂಜಿನೇ. ವಾಶಾಲೆ? SDMC ಧರ್ಮಸ್ಥಳ ಮಂಜುನಾಥೇಶ್ವರ ಶಾಲೆ. ನಿಕ್ಕಿ SDMC ಧರ್ಮಸ್ಥಳ ಮಂಜುನಾಥೇಶ್ವರ ಶಾಲೆ. ಓಲವು ಶಾಲೆ ಉಪ್ಪುನು ಮಂಗಳೂರು ದಂಬೇಲ್ಡು ಉಪ್ಪುನು ನಿನ್ನ ಇಲ್ಲೋಲು ದಂಬೇಲ್ಡ ನಿಕ್ಕಿ ಏರು ಪಿಲಿ ಕಲ್ಪಾಯಿನಿ ತರುಣ್ ಸರ್ ಒಲ್ಲೇರು ತರುಣ್ ಒಲ್ಲೇರು ಉಳ್ಳೇರಾ ಈ ಫಸ್ಟ್ ಟೈಮ್ ಪಾಡ್ನ ಏಪ ಪಾಡ್ರೆ ಶುರು ಮಲ್ದ ಇತ್ತೆ ಎತ್ತನೇ ಕ್ಲಾಸಿ ಮೂಜಿನೇ ಎತ್ತನೇ ಕ್ಲಾಸ್ ರೂಪನಾಗ ಪಾಡ್ದ UKG ಪಾಡ್ದನಾ ಪಲ್ಟಿ ಹಾಕರೆ ಯಾರು ಕಲ್ಪಾಯಿನಿ ಪಲ್ಟಿ ಹಾಕರೆ ಏರೇನು ತೂದು ಕಲ್ತೀನಿ ಪಲ್ಟಿ ಹಾಕುನ ಏರವು ಪೊಪ್ಪನ ಅರ್ಲ ಪಲ್ಟಿ ಹಾಕುವರ ಪೊಪ್ಪ ಕಲ್ಪಾಯಿನಿ ತರುಣ್ ಗೊಂಜಿ ಅಭಿನಂದನೆ ಕೊರ್ಲೆ ತಾಸೆ ಬಟ್ಟೋಲಿ ಆಮೇಲೆ ನಲ್ತೊಂದು ಬೋಡು ಪುತ್ತೂರು
ಪುತ್ತೂರಿನ ಪಿಲಿಗೊಬ್ಬು ಪಂದ್ಯಶ್ರೇಷ್ಠ ಮರಿಹುಲಿ ಶೌರ್ಯ ಮುನಿತ್ಲು ಫ್ರೆಂಡ್ ಸರ್ಕಲ್ MFC ಟೈಗರ್ಸ್ ನ ಶೌರ್ಯರಿಗೆ ಬರಲಿ ಜೋರಾದ ಚಪ್ಪಾಳೆ. ಶಬಾಷ್. ಪಿಟ್ಟಿ ಬಿಲಿ ಬಂಡ ಪಿಟ್ಟಿ ಬಿಲಿ ಬೆಳೆವ ಸಿರಿ ಮೊಳಕೆಯಲ್ಲಿ ಒಂಜಿ ಪಿಲಿವೇಷದ ಮುಡಿ ಹಾಕು ನೆಟ್ಟು ಮುಡಿ ಹೊಡೆದ ಪಿಲಿವೀರ. ಈ ಬಹುಮಾನ ಮುರಳಿ ಬ್ರದರ್ಸ್ ಟೈಗರ್ಸ್ ಟ್ರೂಪ್ ಪುತ್ತೂರು. ಮುರಳಿ ಬ್ರದರ್ಸ್ ಟೈಗರ್ಸ್ ಟ್ರೂಪ್ ಪುತ್ತೂರು. ಒಂದು ನಿಮಿಷ ಯಾಕಡೆ ವೇಷಡಿತ್ತೇರಿ ಗುರ್ತ ದಿಕ್ಕುಜಿ. ಈ ಕೂಟಡ್ ಎತ್ತರದ ಪಿಲಿ ಬಂಡ ಒಂದು ನಾನು ಎತ್ತರದ ಕೆಳಗೆ ಪಿಲಿ ಒಂದು ಆಕರೆ ಬೊಕ್ಕಲ ಬಂಗ ತರ ಕಡಪ ಹೋಡವು ಕುದುರೆನ್ ಚಣ್ಣೀರ್ನ ಧನುಷ್ ಧನುಷ್ ಓಲು ಇಲ್ಲಿ ಕೈಕಂಬ ಕೊಳಲಿ ಕೊಳಲಿ ಕೈಕಂಬ ಏರಿರ್ನ ಗುರು ಇಂಕ್ಲು ಕಲ್ತದ ಚಿಲಿಂಬಿಡು ಪಾಡೊಂದು ಪುನಃ ಸ್ಟಾರ್ಟ್ ಮಾಡ್ತ ಅಂಚ ಫ್ರೆಂಡ್ಸ್ ನಾಕು ಮತ್ತೆ ಕಲ್ಪ ಕುರಿಮಿನಿ ಹಾಕಿದಾರ ಇಚ್ಚಿ ಕುರಿ ಹಾಕಿದಿನ ತೂತಾರ ತೂತೆ ಏರಿನ ತೂತಾರ ತೂತಿನ ಲಾಸ್ಟ್ ಅಶೋಕ್ ರಾಜ್ ಕಾಡಬೇಕು ಅಕ್ಕಲ್ ನಂದು ತೂದಿತ್ತೆ ಬೇತೆ ಮುಡಿ ಏತ್ ಸಲ ಹಾಕಿದಾರ ಮುಡಿ ನಂಗೆ ಆಜಿ ವರ್ಷ ಟ್ರೈ ಮಾಡೋದು ಆಜಿ ವರ್ಷದಿಂಚಿ ಟ್ರೈ ಮಂತೊಂದುಲ್ಲೇರು ತುಲೆ ಆ ಇನಾಮು ಸುಲಭ ದಿಕ್ಕುಜಿ ಆಜಿ ವರ್ಷದಿಂಚಿ ಪರಿಶ್ರಮ ಪಡೆಯಿನ ಧನುಷ್ ಮುರಳಿ ಬ್ರದರ್ಸ್ ಟೈಗರ್ಸ್ ಟ್ರೂಪ್ ಪುತ್ತೂರ್ದ ಧನುಷ್ ಮುಡಿ ಹೊಡೆದ ಪಿಲಿವೀರ. ಕರಿನ ವರ್ಷದ ಪಿಲಿಗೊಬ್ಬುದ ಸಂದರ್ಭಡ್ ಒಂಜಿ ವಿಶೇಷ ಆಕರ್ಷಣೆಯಾದ ಅಪ್ಪೆ ಪಿಲಿಕುಲೆನ್ ಪುರ ತುಯ್ಯ. ಅಪ್ಪೆ ಪಿಲಿಕುಲೆಗೆ ವಿಶೇಷ ಬಹುಮಾನ ಕೊರೋಡು ಪಂಪಿನ ಅಪೇಕ್ಷೆ ಸಹಜರೇಕ್ಲೆನ ಅಪ್ಪೆ ಪಿಲಿ ಇಡೀ ಕೂಟಡ್ ಲಕ ತೋಜು ನಂಚಿನ ಪಿಲಿ. ಆ ಅಪ್ಪೆ ಪಿಲಿ ಬಹುಮಾನ SKB ಟೈಗರ್ಸ್ ಕುಂಪಲ ಸ್ವಾಮಿ ಕೊರಗಜ್ಜ ಪ್ರವೀಣ್ ಕುಂಪಲ ಉಳ್ಳೇರು ನಮ್ಮ ಅನ್ನ ಊರ್ದ ಬಿಲಿ. ಇಂದು ಹೊಸ ಪಿಲಿ ನಮ್ಮ ಕಾಂಡೆಡ್ದು ಬಯ್ಯ ಮುಟ್ಟ ಎನ್ಮ ತಂಡಲಿತ್ತ 15 ಎಂಟ್ಲಿ ಏತು ಪಿಲಿ ಅಂಡ ಒಂಜಿ ತಂಡಡ್ 15 ಅಂಡ ಎನ್ಮ ತಂಡಡ್ 15 ಎಂಟ್ಲಿ 120 15 ಅಪ್ಪೆ ಪಿಲಿ ಕುಲಿತ್ತಂಡು ಆಂಡ ಈ ಪಿಲಿ ನಮ್ಮ ಏರ್ಲ ಎಕಡೆ ತೂತಿಜ ಅವು ಎಕಡದ ಪಿಲಿ ಮೈಟ್ ಪೂರ ಪರ್ತಿ ಅಂಟ ಅದಿತ್ತೀರ ಇತ್ತೆ ಪೂರ ಪರ್ತಿ ದೆತ್ತದೆ
ತುಲೆ ಆ ಪರ್ತಿ ಅಂಟವನಿರ್ ದುಂಬು ಎಂಚೆ ಇತ್ತಂಡು ಇತ್ತ ಈ ವೇಷ ಒಂದು ನಿಜ ವೇಷ ಒಂದು ನಡು ವೇಷ ಪುದರೆಂಚಣ್ಣ ರಂಜಿತ್ ಓಲಿ ಊರು ಕುಂಪಲ ಕುಂಪಲ ಊರೇ ಕುಂಪಲ ನರನ ಕೈ ತಡಿತ ಗುರ್ತುಂಡು ಏರು ನಮ್ಮ ಸತ್ಸಂಗ ಅಲೆ ನಮ್ಮಾರ್ ತುಲೆ ಅರ್ನ ಬಾಯಿಡ್ದು ಬತ್ತಿರ ಸುರುತ ಶಬ್ದ ನಮ್ಮಾರ್ ಅಪ್ಪೆ ಪಿಲಿ ಒಂದು ಅಪ್ಪೆ ಪಿಲಿ ಎಷ್ಟು ಸಲ ಪಾಡ್ದಾರೆ ಮಸ್ತ್ ಪಾಡ್ದಾರೆ ಬೊಕ್ಕ ಈ ನಮ್ನೆದ ಬಣ್ಣಗಾರಿಕೆ ಒಂದು ಏನು ಬಣ್ಣಗಾರಿಕೆ ಏನು ಮಾಡ್ತೀನಿ ರೀ ನಮ್ಮ ಶರತ್ತೇರು ಅಪ್ಪೆ ಪಿಲಿ SKB ಟೈಗರ್ಸ್ ರಂಜಿತ್ ಒಂಜಿ ತಾಟಿ ಬಟ್ಲೆ ತಾಸೆಲ್ಲ ಬಟ್ಟೋಲಿ SKB ಟೈಗರ್ಸ್ ಕುಂಪಲ ಪಂದ್ಯ ಶ್ರೇಷ್ಠ ತಾಯಿ ಹುಲಿ ಅಪ್ಪೆ ಪೀಡಿತ ಬಹುಮಾನ ಕೊರ್ದಾಡು ನನ್ನ ಪುತ್ತೂರ್ದ ಪಿಲಿ ಪುತ್ತೂರ್ದ ಪಿಲಿ ಪುತ್ತೂರ್ದ ಪಿಲಿ ಪುತ್ತೂರ್ದ ಪಿಲಿ ಬಹುಮಾನ ಕಲ್ಲೇಗ ಟೈಗರ್ಸ್ ಪುತ್ತೂರು ಪುತ್ತೂರ್ದ ಪಿಲಿ ಪುತ್ತೂರ್ದನೇ ಪಿಲಿ ಕಲ್ಲೇಗ ಟೈಗರ್ಸ್ ರಿಜಿಸ್ಟರ್ಡ್ ಪುತ್ತೂರು ಪುತ್ತೂರ್ದ ಪಿಲಿ ಅಣ್ಣ ಪುದರೆಂಚ ಯತಿಕ್ ಓಲು ಊರು ಕೋಡಿಕೆರೆ ಓಲು ಸುರತ್ಕಲ್ ಕೋಡಿಕೆರೆ ಇರ್ನ ತಂಡ ಇರ್ ವಾವ ತಂಡದ ಪುರ ಪಿಲಿ ಮಾಡ್ತಾರೆ ಕರಿನ ವರ್ಷ ಬೈದಾರೆ ಮುಲ್ಲು ಇಡೆ ಬೈದಾರ ಒಂಜಿ ತಾಟಿ ಬಟ್ಲೆ ಪುತ್ತೂರು ಪಿಲಿ ಕಲ್ಲೇಗ ಟೈಗರ್ಸ್ ದ ಯತಿನ್ ಹರಿವಾಣಡ್ ಕಾಯಿಂದ್ ಇದು ಅವೇನು ತೇಲ್ ಬಗ್ಗದ ದೆಪ್ಪು ನಂಚಿನ ಚಮತ್ಕೃತಿದ ಪಂಥ ನಾಣ್ಯ ತೆಗೆದ ಹುಲಿ ಪ್ರವೀಣ ಒಂದು MFT ಮಂಗಳೂರು MFT Mangalore Friends Tigers MFT ಮುಳಿಹಿತ್ತು ಲಕೀಶ್ ಬಾರಿ ಲಕ್ಕಿದ ಲಕ್ಕೀಶ ಅಂದ ನಾಣ್ಯ ಕಾಯಿನ್ ದೆತ್ತದು ಆ ತೇಲ್ ಬಗ್ಗದೆ ಆ ಕಾಯಿನ್ ತೋಜಾದು ಐದು ಪಕ್ಕ ತಟ್ಟೆಲ್ಲ ಚುಚ್ಚುದು ಲಕ್ಕಿ ನಂಚಿನ ಸ್ಟೈಲ್ ಎಲ್ಲ ಬಾರಿ ಪೋರ್ಲಿತ್ತಂಡು ನಾಣ್ಯ ತೆಗೆದ ವೀರ ಲಕೀಶ್ MFT ಮುಳಿಹಿತ್ಲು ಅಭಿನಂದನೆ ಮ್ಯಾಂಗ್ಳೂರ್ ಫ್ರೆಂಡ್ಸ್ ಟೈಗರ್ಸ್ ಲಕೀಶ್ ಮೇರೆಗೆ ಅಭಿನಂದನೆ ಜೋರಾದ ಚಪ್ಪಾಳುವಲ್ಲಿ ನಾಣ್ಯ ತೆಗೆದ ಹುಲಿ MFT ಲಕೀಶ್
ಆ ಇತ್ತೆ ನನವರ ತಾಸೆಕೆ ನೋಡಿದ್ದೆ. ಆ ತಾಸೆಕೆಯನ್ನು ತಾಸೆ ಬಂಡ ಇಡೀ ಹಿಮ್ಮೇಳ ಐಟ್ ತಾಸೆ ಬೇತೆ ಬ್ಯಾಂಡ್ ದಕ್ಕಲು ಬೇತೆ ಅಂದಿಜ್ಜಿ ಸ್ಯಾಕ್ಸೋಫೋನ್ ಇತ್ತಂಡು ಕೊಂಬು ಇತ್ತಂಡು ಹಿಮ್ಮೇಳ ಬಳಗ ಈ ಇನಾಮು ಗೆಂದಿನ ತಂಡ ಕ್ರಮ ಸಂಖ್ಯೆ 7 ಕಲ್ಲೇಗ ಟೈಗರ್ಸ್ ಪುತ್ತೂರು. ಟೀಮ್ ಕಲೆಗ ಟೈಗರ್ಸ್ ರಿಜಿಸ್ಟರ್ಡ್ ಪುತ್ತೂರು. ಟೀಮ್ ಕಲ್ಲೇಗ ಟೈಗರ್ಸ್ ರಿಜಿಸ್ಟರ್ಡ್ ಪುತ್ತೂರು, ಜೋರಾದ ಚಪ್ಪಾಳೆ ಬರಲಿ. ಉತ್ತಮ ವಾದ್ಯದ ತಂಡ ಈ ವೇದಿಕೆಯಲ್ಲಿದೆ. ತಮಗೆ ಅಭಿನಂದನೆಗಳು ಹಾಗೆ ಕೃತಜ್ಞತೆಗಳು. ನನ್ನ ಗ್ರೂಪ್ದ ಬಹುಮಾನಲು ಬಣ್ಣ, ಧರಣಿ ಮಂಡಲ, ಪ್ರವೇಶ ನಿರ್ಗಮನ ಈ ವಿಭಾಗದ ಮೂಜಿ ಬಹುಮಾನ ಕೊರ್ರೆ ಉಂಡು. ಈ ಮೂಜಿ ವಿಭಾಗದ ಬಹುಮಾನಲ ಒಂಜೇ ತಂಡಗೆ ಪೋತುಂಡು. ಬಣ್ಣ, ಧರಣಿ ಮಂಡಲ, ಪ್ರವೇಶ ಬೊಕ್ಕ ನಿರ್ಗಮನ. ಕ್ರಮ ಸಂಖ್ಯೆ 4 ಮುರಳಿ ಬ್ರದರ್ಸ್ ಟೈಗರ್ಸ್ ಪುತ್ತೂರು. ಮುರಳಿ ಬ್ರದರ್ಸ್ ಟೈಗರ್ಸ್ ಟು ಪುತ್ತೂರು. ಪುತ್ತೂರ್ದ ಪಿಲಿಗೊಪ್ಪದ ಉತ್ತಮ ಬಣ್ಣಗಾರಿಕೆದ ತಂಡ. ಬಣ್ಣಗಾರಿಕೆ, ಧರಣಿ ಮಂಡಲ,
ಉತ್ತಮ ಬಣ್ಣಗಾರಿಕೆಯ ತಂಡ ವೇದಿಕೆಯಲ್ಲಿದೆ. ಮುರಳಿ ಬ್ರದರ್ಸ್ ಟೈಗರ್ಸ್ ಟ್ರೂಪ್ ಪುತ್ತೂರು. ಚಪ್ಪಾಳೆ ಬರಲಿ. ಬಣ್ಣ ಧರಣಿ ಮಂಡಲ ಪ್ರವೇಶ ಬೊಕ್ಕ ನಿರ್ಗಮನ. ಮುರಳಿ ಬ್ರದರ್ಸ್ ಟೈಗರ್ಸ್ ಟ್ರೂಪ್ ಪುತ್ತೂರು ಉತ್ತಮ ಬಣ್ಣಗಾರಿಕೆ, ಉತ್ತಮ ಪ್ರವೇಶ ಹಾಗೆ ನಿರ್ಗಮನ. ಅದೇ ರೀತಿಯಲ್ಲಿ ಶಿಸ್ತಿನ ತಂಡ ಬಹುಮಾನ ಕ್ರಮ ಸಂಖ್ಯೆ 1 ಶ್ರೀ ದುರ್ಗಾ ಹುಲಿ ಮಂಜೇಶ್ವರ. ಶ್ರೀ ದುರ್ಗಾ ಹುಲಿ ಮಂಜೇಶ್ವರ. ದುರ್ಗಾ ಹುಲಿ ಮಂಜೇಶ್ವರ ಕಾಸರಗೋಡು ಜಿಲ್ಲೆದ ಕೇರಳ ರಾಜ್ಯದ ಪಿಲಿ. ಇನ್ನು ಕಾಂಡನಿಗಳು ಬೇಗ ತಯಾರಾವಡು ಪಂಡದ ಸೂಚನೆ ಕೊರ್ನೆಡ್ದ ಹತ್ರ ಮಕ್ಕಳು ಕೋಡೆನೇ ಬರ್ತದೆ. ಕೋಡೆನೇ ಬೈದೇರು ಕೋಡೆ ಬೈದಿನಕಲು ಇತ್ತೆ ಮುಟ್ಟಲು ಉಲ್ಲೇರು ಮೂಲೆ ಕೋಡೆ ಬೈದಾರೆ. ಮಂಜೇಶ್ವರದ ತಂಡ ಶ್ರೀ ದುರ್ಗಾ ಹುಲಿ ಮಂಜೇಶ್ವರ ಮಕ್ಕಳಿಗೆ ಶಿಸ್ತಿನ ತಂಡ ಒಂಜಿ ತಾಟಿ ಬೊಟ್ಟು ನಿಕಲು ಆ ವಿಶೇಷ ಗೌರವ ಶ್ರೀ ದುರ್ಗಾ ಹುಲಿ ಮಂಜೇಶ್ವರ ಈ ತಂಡಗೆ. ಸರ್ ಅಕಲು ನಾನು ಒಂಜಿ 10 ನಿಮಿಷ ಮುರಣಿ ಬೈದೇರು ಆ ಲೆಕ್ಕಡೆ 2 ದಿನ ಅಕಲು ಪುತ್ತೂರು ತಿಲಕ ನಾನು ಒಂಜಿ 10 ನಿಮಿಷ ಕರೀಡಿನ ತಂಡ ನಮ್ಮೊಟ್ಟಿಗೆ ಹೆಚ್ಚಿನ ತಂಡ ಮಂಜೇಶ್ವರದ ತಂಡವರ ಜೋರ್ದ ಕೈತಾಟಿ ಬರಡಕ್ಲೆ. ನನ್ನ 12 ಗಂಟೆಗೆ ಒಂದು 5 ನಿಮಿಷ ಒಪ್ಪುನು ಮಾತ್ರ. ನಮ್ಮ ಫುಡ್ ಫೆಸ್ಟ್ 5ನೇ ತಾರೀಕು, ನಮ್ಮ ಪಿಲಿಗೊಬ್ಬು 6ನೇ ತಾರೀಕು ಅಂಚಾದ ಬಹುಮಾನತ್ತೆ ನಾನೊಂದು 7 ನಿಮಿಷದೊಳಗೆ ಮುಗಿ ಓಡಿದ್ದೆ. ತೃತೀಯ ಬಹುಮಾನ 1 ಲಕ್ಷ ರೂಪಾಯಿದ ಗೌರವ ಧನದೊಟ್ಟಿಗೆ ಭಾಗವಹಿಸಿನ ಮಾತ ತಂಡಲೆಗ್ಲ 50,000 ರೂಪಾಯಿದ ಗೌರವ ಧನ ಎನ್ಮ ತಂಡಗಳ ಕೊಡ್ತುಂಡು. ವಿಜೇತ ತಂಡಲೆಗೆ ಪ್ರಥಮ 1 ಲಕ್ಷ, ದ್ವಿತೀಯ 2 ಲಕ್ಷ, ಪ್ರಥಮ 3 ಲಕ್ಷ, ದ್ವಿತೀಯ 2, ತೃತೀಯ 1 ಲಕ್ಷ ಇತ್ತೆ ಮಾತೆರೆಲ್ಲ ನಿರೀಕ್ಷೆ ಮಲ್ತೊಂದು ಉಪ್ಪುನಂಚಿನ ನನ್ನ ಮೂಜಿ ಉಂಡು ಮುಲು ಪಿಲ್ಲಿ ಮಂಡೇಲು ಒಂದು ವಾ ಕ್ಲಬ್ಗೂ ಪೋಪುಂಡು ವಾ ಊರಿಗೂ ಪೋಪುಂಡು ತೂಕ. ತೃತೀಯ ಬಹುಮಾನ ಮಹಾಕಾಳಿ ಟೈಗರ್ಸ್ ತುಮಿನಾಡು. ಪುತ್ತೂರ್ದ ಪಿಲಿಗೊಬ್ಬು ಈ ಪಂಥದ ತೃತೀಯ ಬಹುಮಾನ ಪಡೆಯುವ ತಂಡ ಮಹಾಕಾಳಿ ಟೈಗರ್ಸ್ ತುಮಿನಾಡು. ತೃತೀಯ ಬಹುಮಾನ ಮಹಾಕಾಳಿ ಟೈಗರ್ಸ್ ತುಮಿನಾಡು.
ಪೆಲಿಕುಲು ಎದುರುಡರ ಕುಲ್ಲೆ ಸಾಲ್ಡ್ ತೋಜ್ಜಿ ಏರ್ಲ ತೋಜ್ಜರಿತ್ತೆ ಮಾತ ಟಿವಿ ಚಾನೆಲ್ ದಕ್ಕಲು ಎದುರುಡು ಯೂಟ್ಯೂಬ್ ಲೈವ್ ಪೋವೊಂದುಂಡು ಅಂಡ ಏರ್ನ ಮೌನೆಲ್ಲ ತಿಕ್ಕುಜಿ ಗುರ್ತ ತಿಕ್ಕುಜಿ ಒಂದು ಸರ್ಕಲ್ ಮಲೆ ಪಿರವಲೆ ಪಿರವಲೆ ನನ್ನ ಪಿರವಲೆ ಕುಲ್ಲೆ ಎದುರು ದಕ್ಕಲು ಕುಲ್ಲೆ ಮಹಾಕಾಳಿ ಟೈಗರ್ಸ್ ತುಮಿನಾಡು ಪುತ್ತೂರ್ದ ಪಿಲಿಗೊಪ್ಪು ಪಂಥದ ಮೂಜಿನೇ ಇನಾಮು ಪಡೆಯಿನಂಚಿನ ತಂಡ ಜೋರದ ದಾಟಿ ಬರಲಿ ಈ ತಂಡ ಜೋರಾದ ದಾಟಿ ಬಟ್ಲೆ ತುಮಿನಾಡು ಕುಂದುಲ ಕೇರಳದ ತಂಡ ಕಾಸರಗೋಡು ಜಿಲ್ಲೆದ ತಂಡ పిలికులు పోవచ్చన్న వేషభారతి నాకు దయమంత ఉంతులే పిలిటి వేష అయితే నాకు తిరుతుడు ఉంతులే పూరా పోర్చి ಎದುರುಂತಲೇ ಕ್ಯಾಮರಾ ಗಡ್ಡ ಒಂದು ಲೆಕ್ಕ ಉಂತಲೇ ವೇಷ ಪಾಡ್ದಿನ ಪೂರ ತಿರ್ತಡು ನನ್ನ 16 ಗಂಟೆಗೆ 4 ನಿಮಿಷ ಉಂಡು ದ್ವಿತೀಯ ಬಹುಮಾನ ಪ್ರವೀಣ್ ಕುಂಪಲ ಫೋನ್ ಮಲ್ತಂದು ಏರಿಗೆ ಕುಂಪಲಗ SKB ಟೈಗರ್ಸ್ ಕುಂಪಲ SKB ಟೈಗರ್ಸ್ ಕುಂಪಲ ಚಪ್ಪಾಳೆ ಜೋರಾಗಿ ಬನ್ನಿ ದ್ವಿತೀಯ ಬಹುಮಾನದ ವಿಜೇತರು ಪುತ್ತೂರ್ದ ಪಿಲಿಗೊಪ್ಪುದ 2ನೇ ಇನಾಮು ಪಡೆದ ತಂಡ SKB ಟೈಗರ್ಸ್ ಕುಂಪಲ ಸ್ವಾಮಿ ಕೊರಗಜ್ಜ ಭಕ್ತ ವೃಂದ
ಸೊಲ್ಮೇಲು ಅಣ್ಣ ಮುಕ್ಕಳೆಲ್ಲ ಬರ್ರೆ ಉಂಡು. ವೇಷಧಾರಲು ಪೂರ ದಯಮಲ್ತು ಉಂತುಲೆ ನಾನು ಬರ್ರೆ ಉಂಡು ನಿಖಿಲೆ ಹೊರ ತಿರ್ತುವಲೆ ನನ್ನ 2 ನಿಮಿಷ ಉಂಡು. ಪ್ರಥಮ ಬಹುಮಾನ ಕೊರ್ದು 5 ಪಕ್ಕ ಕೊಡೋರು ಲೆಪ್ಪನಿಗೆಲ್ಲ ತಿರ್ತುವಲೆ ದಯಮಲ್ತದ ಮಾತಿರ್ಲ ನನ್ನ 2 ನಿಮಿಷ ಉಂಡು. 2 ನಿಮಿಷದ ಉಲೈ ಪ್ರಥಮ ಬಹುಮಾನ ಘೋಷಣೆ ಮಲ್ಪುವ 3 ಲಕ್ಷ ರೂಪಾಯಿ ಇನಾಮು ಗೆಂದಿನ ತಂಡ ದ್ವಿತೀಯ ಬಹುಮಾನ ಪಡೆಯುವ ತಂಡ ಪ್ರಥಮ ಬಹುಮಾನ ಕೊರ್ದು 5 ಪಕ್ಕ ಕೊಡೋರು ಲೆಪ್ಪನಿಗೆಲ್ಲ ತಿರ್ತುವಲೆ ದಯಮಲ್ತದ ಮಾತಿರ್ಲ ನನ್ನ 2 ನಿಮಿಷ ಉಂಡು. 2 ನಿಮಿಷದ ಉಲೈ ಪ್ರಥಮ ಬಹುಮಾನ ಘೋಷಣೆ ಮಲ್ಪುವ 3 ಲಕ್ಷ ರೂಪಾಯಿ ಇನಾಮು ಗೆಂದಿನ ತಂಡ ದ್ವಿತೀಯ ಬಹುಮಾನ ಪಡೆಯುವ ತಂಡ SKB ಟೈಗರ್ಸ್ ಕುಂಪಲ ಅಕ್ಲೆಗೆ ಚಪ್ಪಾಳೆದ ಅಭಿನಂದನೆ ಸಲ್ಲಡೆ ಕೃತಜ್ಞತೆ ಅಂಚನೆ ಕಂಗ್ರಾಚುಲೇಷನ್ಸ್ ಇತ್ತೆ ವೇಷಧಾರಲು ಉಂತುಲೆ ಪೂರ ಪೋರ್ ಚೇರ್ಲ ನನ್ನ ಪುತ್ತೂರ್ದ ಪಿಲಿಗೊಬ್ಬು ಕಾರ್ಯಕ್ರಮದ ಸಮಾರೋಪ ಮಾತೆರ್ನ ನಿರೀಕ್ಷೆದ ಯೂಟ್ಯೂಬ್ ಲೈವ್ಡು ನಡುಟು ತೂವಿನ ಕೆಲೆ ಗೊತ್ತಾ ಒಂದು ದಾದ ಕಾಂಡೇಡ್ದು ಬಯ್ಯ ಮುಟ್ಟ ಕಾರ್ಯಕ್ರಮ ವೀಕ್ಷಣೆ ಮಲ್ತಿನ ಕೆಲೆಗೆ ಈ ಸಲದ ಚಾಂಪಿಯನ್ ತಂಡ ಯಾನ್ಪನ್ ಪುಜೀತ ನಿಕುಲೆ ಬಲ್ಲೆ ಅವನ ಉದ್ದ ಮಲ್ತ ಬಲ್ಲೆ MFC ಮುಳಿಹಿತ್ತು ಫ್ರೆಂಡ್ ಸರ್ಕಲ್ ಮುಳಿಹಿತ್ತು ಫ್ರೆಂಡ್ ಸರ್ಕಲ್ ಒಂದು ನಿಮಿಷ
ಅಣ್ಣ ಒಂಜಿ ಫೋಟೋ ದೇಪರೆ ಒಂಜಿ ಫೋಟೋಕ್ಕೂ ಅನುಕೂಲ ಆಪಿಲೆಕ್ಕ ಒಂಜಿ ಮಾತಿರ್ಲ. ಆ ಕರಿನ ವರ್ಷದ ಸುರುತ್ತ ವರ್ಷದ ಪುತ್ತೂರ್ದ ಪಿಲಿಗೊಬ್ಬುದ ಕರಿನ ವರ್ಷದ ಪುತ್ತೂರ್ದ ಪಿಲಿಗೊಬ್ಬುದ ಸೀಸನ್ ಒಂಜೆತ್ತ ಚಾಂಪಿಯನ್ ಏರು ರಡ್ಡು ಸಾರತ್ತ ಮೂಜೆತ್ತ ಚಾಂಪಿಯನ್ ಏರು ರಡ್ಡು ಸಾರತ್ತ ನಾಲೆತ್ತ ಚಾಂಪಿಯನ್ ಏರು ಒಂದುವೇ ತಂಡ. ಆ ತಂಡ ಒಂದು ಗೊತ್ತಾವಡ ಅವರ ಸಾಲಾದ ಕುಲ್ಲು ಹೊಡಕಲು ಎದುರು ತಗೊಳ್ಳು ದೆಪ್ಪು ಇರೋದು ಲೈಟ್. ಸಹಜ್ ಬಲ್ಲೆ ತುಂಬಲೆ ಸಹಜ್ ಎಸ್ ಮಾತಿರ್ಲ ಪೋಪುನಂಚಿನ ಸಂದರ್ಭ ನಮ್ಮಡಿಪನಂಚಿನ ಫುಡ್ ಫೆಸ್ಟಿಡ್ ದಯ ಮಾಲ್ತದ ಒಂಜಾತ್ ಫುಡ್ ಟೇಸ್ಟ್ ಮಾಲ್ತದ ಫುಡ್ ಮಾತ ಸ್ವೀಕಾರ ಮಾಲ್ತ ಪೋಡ ಬಂದ ವಿನಂತಿ ಮಾಲ್ತಂದಲ್ಲ. ಫೈನಲಿ ಪಿಲಿಗೊಬ್ಬು ಸೀಸನ್ ರಡ್ಡೆತ ವಿನ್ನರ್ ಅನೌನ್ಸ್ ಆತನು. ಸೊ ಕಂಗ್ರಾಚುಲೇಷನ್ಸ್ ಮಾತ ಟೀಮಗಿಲ್ಲ ನಮ್ಮೊಟ್ಟಿಗೆ ಸೇರ್ನಂಚಿನ ಮಾತ ಬಂಧುಗಳಿಗೆಲ್ಲ ಧನ್ಯವಾದ ಸಲ್ಲಿಸಿಕೆ ಮಾಲ್ತೊಂದು ಪೋಪನಂಚಿನ ಸಂದರ್ಭ ಐವ ಸ್ಟಾಲ್ ಉಲ್ಲ ನಮಗಿಷ್ಟ ಮತ್ತಿನಂಚಿನ ಸ್ಟಾಲಡ್ ಫುಡ್ ಟೇಸ್ಟ್ ಒಟ್ಟಿಗೆ ತೆರಳು ಬಂದ ವಿನಂತಿ ಮಾಡ್ತದಲ್ಲ. ಒಂದು ನಿಮಿಷ ಆ ವರ ವೇಷಧಾರಿಲು ಮಾತ್ರ ಅವರ ವೇದಿಕೆ ಉಡುಪುಡು ಊರಿನ ಪೂರವರ ತೆತ್ತು ಜತ್ತದೆ ಮೂಜಿ ತಂಡದ ಪ್ರಥಮ ದ್ವಿತೀಯ ತೃತೀಯ ಬೈದಿನ ಮೂಜಿ ತಂಡದ ಮಾತ ವೇಷಧಾರಿಲು ಅವರ ವೇದಿಕೆ ಬರೋಡು ಮಾತ ವೇಷಧಾರಿಲು ಅವರ ವೇದಿಕೆ ಬಲೆ ವೇಷಧಾರಿಲು ಮಾತ್ರ ತಾಸೆದಕ್ಕಲು ಪಿರಾಡು ಅಂತಲೇ ಸಾಲ್ಡು ಅಂತಲೇ ಮೂಜಿ ತಂಡದ ವೇಷಡಿತ್ತಿನ ಪಿಲಿಕುಲು ಪೂರ ವೇದಿಕೆ ಬೇತ ತಂಡದ ಕುಲ್ಲ ವೇಷಡಿತ್ತಿನ ಪೂರ ವೇದಿಕೆ ಬರೋಲಿ ಬಲೆ MFC ಅವರ ವೇಷದಲ್ಲಿ ಅವರ ಸಾಲ್ಡ್ ಉಂತಲೆ ಅವರ ಬೇಗ ಬೇಗ ಒಂಜಿ ಸಾಲ್ಡ್ ಅವರ ಉಂತಲೆ ಬೇಗ ಬಲೆ MFC ವೇಷದಾರಲು ಪೂರ 15 ಜನ ಇಂಚು ಮನೆ. ನನ್ನ ಆಯ್ಕೆ ಆಶೀರ್ವಾದ. ಆಶೀರ್ವಾದ 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 ಆಶೀರ್ವಾದ. ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. Dr. M.V. Shetty Institutions, Kavur Road, Vidyanagar, Mangaluru, Karnataka, 575013. Contact 0824-248-1048, 0824-248-1096.
Website www.mvshettycolleges.edu.in. ನನ್ನ ಆಯ್ಕೆ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. Dr. M.V. Shetty Institutions, Kavur Road, Vidyanagar, Mangaluru, Karnataka, 575013. Contact 0824-248-1048, 0824-248-1096. Website www.mvshettycolleges.edu.in. ನನ್ನ ಆಯ್ಕೆ ಆಶೀರ್ವಾದ. ಆಶೀರ್ವಾದ.
ಆಶೀರ್ವಾದ 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. Dr. M.V. Shetty Institutions, Kavur Road, Vidyanagar, Mangaluru, Karnataka, 575013. Contact 0824-248-1048, 0824-248-1096. Website www.mvshettycolleges.edu.in. ನನ್ನ ಆಯ್ಕೆ ಆಶೀರ್ವಾದ 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 ಆಶೀರ್ವಾದ. ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. Dr. M.V. Shetty Institutions, Kavur Road, Vidyanagar, Mangaluru, Karnataka, 575013. Contact 0824-248-1048, 0824-248-1096. Website www.mvshettycolleges.edu.in. ನನ್ನ ಆಯ್ಕೆ ಆಶೀರ್ವಾದ 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 ಆಶೀರ್ವಾದ. ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. Dr. M.V. Shetty Institutions, Kavur Road, Vidyanagar, Mangaluru, Karnataka, 575013. Contact 0824-248-1048, 0824-248-1096.
1096. Website www.mvshettycolleges.edu.in. ನನ್ನ ಆಯ್ಕೆ ಆಶೀರ್ವಾದ. 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 ಆಶೀರ್ವಾದ್.